16,000 ಅಡಿ 17,000 ಅಡಿಯಲ್ಲಿ ಭಾರತದ ಬಾವುಟ ರಾಜ್ಯಾರೋಷವಾಗಿ ಏನು ಹಾರಾಡ್ತಿತ್ತು ಅದ್ರ ಕೆಳಗಡೆ ನಿಂತು ಸಲ್ಯೂಟ್ ಮಾಡಿದ್ದೆ. ಅವಾಗ ನನ್ನ ಅನಿಸ್ತು ಜೀವ ಸಾರ್ಥಕ ಆಯ್ತು ಅಂತ. ಬಟ್ ಇವತ್ತು ನನಗೆ 25ನೇ ವರ್ಷದ ಪ್ರಯುಕ್ತ ಇಂಥ ಒಂದು ಅದ್ಭುತವಾದ ಫಂಕ್ಷನ್ ಅನ್ನು ಅಟೆಂಡ್ ಆಗಿ ನನಗೆ ಅನಿಸ್ತಾ ಇದೆ ದೇವರಲ್ಲಿ ನಾನು ಏನೂ ಬಿಡಲ್ಲ ಅಂತ ಅದನ್ನು ನೋಡ್ಬಿಡೋದನ್ನ ಇಲ್ಲಿ ನೋಡಿದ್ದೀವಿ. ನಾವು ಒಂದು ಸಲ ಎಲ್ಲರೂ 120 ಜನ ಹಿಂಭಾಗದಲ್ಲಿ 120 ಜನ ನಾನು ಲೀಡ್ ಮಾಡಬೇಕಿತ್ತು. ನಮ್ಮ ವೆಪನ್ಸ್ ಎಲ್ಲ ಚೆಕ್ ಮಾಡ್ಕೊಂತೀವಿ. ಲೈಟ್ ಮಷಿನ್ ಗನ್, ಮೀಡಿಯಂ ಮಷಿನ್ ಗನ್, ಹೆವಿ ಮಷಿನ್ ಗನ್, ರಾಕೆಟ್ ಲಾಂಚರ್, ರೇಡಿಯೋ ಸೆಟ್ಟಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ನಮ್ಮ ಯೂನಿಟಿನ ವಾರ್ ಡ್ರೈ ದುರ್ಗೆ ಮಾತಾ ಕಿ ಜೈ ಅಂತ ಒಂದು ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದಾಗ ನನ್ನಿಂದ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜೈ ಅಂತ ಏನು ಕೂಗಿದ್ರು ಅವಾಗ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಅಂತೀವಲ್ಲ, ಅಲ್ಲಿವರೆಗೂ ನಮಗೆ ಫಿಯರ್ ಆಫ್ ಅನ್ಸರ್ಟನಿಟಿ ಇತ್ತು. ಅದಾದ ನಂತರ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ ಹೇಗಾದ್ರೂ ಮಾಡಿ ಎಷ್ಟೇ ಕಷ್ಟ, ಎಷ್ಟೇ ನಷ್ಟ, ಎಷ್ಟೇ ನೋವಾದ್ರೂ ಪರವಾಗಿಲ್ಲ 4875 ಮೇಲೆ ಭಾರತದ ಬಾವುಟವನ್ನ ಹಾರಿಸಿ ಕೆಳಗೆ ಬರಬೇಕು ಅಂತ. 1ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡ್ ಹಾಯಿಸಿರ್ತಾರೆ. ಅದ್ರ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಅಂದ್ರೆ ಗ್ರೆನೇಡ್ ಏನಾದ್ರು ಸಿಡಿದ್ರೆ ಅಕ್ಕಪಕ್ಕ ಇದ್ದಂತ ಸುಮಾರು 10 ಮೀಟರ್ ಚಿದ್ರೆ ಆಗುತ್ತೆ. ಅಂತ ಗ್ರೆನೇಡ್ ಬಂದು ಕಾಲ ಹತ್ರ ಬೀಳುತ್ತೆ. ಎತ್ಕೊಂಡೆ ವಾಪಸ್ ಇಸ್ಲಿಕ್ಕೆ ಹೋದೆ. ಅನ್ಫಾರ್ಚುನೇಟ್ ಬಂಡೆಗಳಲ್ಲಿ ಬಡಿತು, ಉಳ್ಳಿ ಬಂದು ಮತ್ತೆ ನನ್ನ ಕಾಲ ಹತ್ರ. ನಾನು ಇದನ್ನೇ ಬಣ್ಣಿಸಿ ವರ್ಣಿಸಿ ಏನು ಹೇಳ್ತಾ ಇಲ್ಲ, ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಆ ಜಾಗ ಕಡಿಮೆ ಇರೋದ್ರಿಂದ ಮೇಲಿನ ಭಾಗ ಬಂಡೆಗಳಲ್ಲಿ ಹಿಂದೆ ಹೋಯ್ತು, ಕಾಲ ಹೊರಗಡೆ ಉಳ್ಕೊಂಡು. ಆ ಬ್ಲಾಸ್ಟ್ ಹೆಂಗಾಯ್ತು ಆಮೇಲೆ ಅಂತಂದ್ರೆ ನಿಮ್ಗೇನಾದ್ರೂ ಬೇಗ ಮುಂದಿನ ಒಂದು 15 ಸೆಕೆಂಡ್ ನನಗೆ ಗೊತ್ತಾಗಲಿಲ್ಲ. ನಾನು ಬದುಕಿದೀನೋ ಸತ್ತಿದ್ದೀನೋ ಏನು ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮಾತನ್ನ ಕೇಳಿದ್ದು, ಯಾವುದೋ ನಮ್ಮ ಒಬ್ಬ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡಿ ಮೇಲ್ಗಡೆ ಬರ್ತಾ ಇದ್ದಾರೆ. ಬಂದು ಆ ಪಾಕಿಸ್ತಾನದವ್ರ ಕಡೆ ಫೈರ್ ಮಾಡ್ತಾ ಬಂದು ನಿಂತ್ಕೊಂತಾರೆ. ನನಗೆ ಏನೋ ಒಂದ್ ಸ್ವಲ್ಪ ಪೋಸ್ಟ್ ಬರ್ತಾ ಇದೆ, ಅಲ್ಲಿದ್ದಂತ ಡಸ್ಟ್ ಫುಲ್ ಸೆಟ್ಲ್ ಆಗ್ತಿದೆ. ಅವ್ರು ಮೊದಲನೇ ಮಾತು ಹೇಳಿದ್ದು, ನವೀನ್ ತು ಡರ್ನಾ ನೈ ಮೈ ಆಗಿ ಅವನಿಗೆ ಹೆದರ್ಬೇಡ, ನಾನು ಬಂದಿದ್ದೀನಿ ಅಂತ. ನಾನು ಕಣ್ಬಿಟ್ಟು ನೋಡಿದ್ರೆ ಎದುರಿಗೆ ಕ್ಯಾಪ್ಟನ್ ವಿಕ್ರಮ್ ಹತ್ರ ನಿಂತ್ಕೊಂಡಿರ್ತಾರೆ. ನರ್ಸಿಂಗ್ ಅಸಿಸ್ಟೆಂಟ್ ಜೊತೆ ಬಂದು ಹೆಲಿಕಾಪ್ಟರ್ ಇದರಲ್ಲಿ ಸ್ಟ್ರೆಚರ್ ಅಲ್ಲಿ ಮಲಗಿಸ್ತಾರೆ, ಹೆಲಿಕಾಪ್ಟರ್ ಅಲ್ಲಿ ಲೋಡ್ ಮಾಡ್ತಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ ಸ್ವಲ್ಪ ಮುಂದೆ ಹೋಗಿರುತ್ತೆ. ಅವಾಗ ನರ್ಸಿಂಗ್ ಅಸಿಸ್ಟೆಂಟ್ ಹೇಳ್ತಾರೆ, ಸಾಬ್ ಡಾಕ್ಟರ್ ನೀವು ಉಪದೇಶ ಮನಾಕಿ, ಡಾಕ್ಟರ್ ಎದ್ದೇಳಬೇಡ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ. ಮಲಗಬೇಕಾದ್ರೆ ಆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ ಹೇಳ್ತಾರೆ, ಸಾಬ್ ಇದನ್ನ ನಾವೊಂದು ದೊಡ್ಡ ತ್ಯಾಗ, ಒಂದು ದೊಡ್ಡ ಬಲಿದಾನ ಕೊಡ್ಬೇಕಾಗಿ ಬಂತು. ಕ್ಯಾಪ್ಟನ್ ವಿಕ್ರಮ್ ಹತ್ರ ಇಲ್ಲ ಸರ್. ಭಾರತೀಯ ಸೇನೆ ಬಲಿಷ್ಠವಾಗಿದೆ, ಆಧುನಿಕ ಹತ್ಯಾರಗಳಿದೆ, ಆಧುನಿಕ ವೆಪನ್ಗಳಿದೆ. ನಮ್ಮ ಸಂಖ್ಯೆ, ಭಾರತೀಯ ಸೈನ್ಯ ಸಂಖ್ಯೆ ಜಾಸ್ತಿ ಇದೆ, ಗೆಲ್ಲಲ್ಲ. ನಾವು ಯಾಕೆ ಗೆಲ್ತೀವಿ ಅಂತಂದ್ರೆ ನಾವು ಯಾವತ್ತೂ ಕೂಡ ನೈತಿಕತೆಯಿಂದ ಹೋರಾಡ್ತೀವಿ. ಅದಕ್ಕೆ ಮಾತ್ರ ಇದು ಚಪ್ಪಾಳೆ, ಇದರ ಸನ್ಮಾನ ಏನಾದರೂ ಸಲ್ಲಬೇಕಾಗಿದ್ರೆ ಕ್ಯಾಪ್ಟನ್ ನವೀನ್ ನಾಗಪ್ಪಗಲ್ಲ, ಆ 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರೆ ಹಾಗೂ ಕುಟುಂಬ ವರ್ಗದವರಿಗೆ ಸಲ್ಲಬೇಕಾಗಿದೆ. ಹೌದು ಜೋಶ್ ಅಂತಂದ್ರೆ ನಾನು ಆಗಲೇ ರ್ಯಾಲಿ ಆಗ್ಬೇಕಾದ್ರೆ ನೋಡ್ಬಿಟ್ಟಿದ್ದೆ ನಿಮ್ ಜೋಶ್ ಹೇಗಿದೆ ಅಂತಂದ. ಅಷ್ಟು ಮಳೆ ಬರ್ತಾ ಇದ್ರು ಕೂಡ ಈ ತರ ಒಂದು ಇವೆಂಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ 20 ವರ್ಷದ ಹಿಂದೆ ಕಾರ್ಗಿಲ್ ಇದ್ದಾಗ 20 ವರ್ಷಕ್ಕೆ ನಾನು ಅದೇ ಬೆಟ್ಟಕ್ಕೆ ಹೋಗಿದ್ದೆ. ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ಬಿಟ್ಟಿದ್ರು. 20 ವರ್ಷದ ಹಿಂದೆ ನನಗೇನು ಅನುಭವ ಆಗಿತ್ತು, 20 ವರ್ಷದ ಹಿಂದೆ ನನಗೆ ಯಾವತ್ತು ಬೆಟ್ಟು ಬಿದ್ದಿತ್ತು ಅದೇ ದಿನ, ಅಂದ್ರೆ 7th ಜುಲೈ ನನಗೆ ಬೆಟ್ಟು ಬಿದ್ದಿದ್ದು. 7th ಜುಲೈ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ತಿಳ್ಕೊಂಡಿದ್ದು 99 ಅಲ್ಲಿ. 7th ಜುಲೈ 2019 ಅಂದ್ರೆ 20 ವರ್ಷದ ನಂತರ ನಾವು ಅದೇ ಬೆಟ್ಟಕ್ಕೆ ಹೋದಾಗ 16,000 ಅಡಿ 17,000 ಅಡಿಯಲ್ಲಿ ಭಾರತದ ಬಾವುಟ ರಾಜ್ಯಾರೋಷವಾಗಿ ಏನು ಹಾರಾಡ್ತಿತ್ತು ಅದ್ರ ಕೆಳಗಡೆ ನಿಂತು ಸಲ್ಯೂಟ್ ಮಾಡಿದ್ದೆ. ಅವಾಗ ನನ್ನ ಅನಿಸ್ತು ಜೀವ ಸಾರ್ಥಕ ಆಯ್ತು ಅಂತ. ಬಟ್ ಇವತ್ತು ನನಗೆ 25ನೇ ವರ್ಷದ ಪ್ರಯುಕ್ತ ಇಂಥ ಒಂದು ಅದ್ಭುತವಾದ ಫಂಕ್ಷನ್ ಅನ್ನು ಅಟೆಂಡ್ ಆಗಿ ನನಗೆ ಅನಿಸ್ತಾ ಇದೆ ದೇವರಲ್ಲಿ ನಾನು ಏನೂ ಬಿಡಲ್ಲ ಅಂತ ಅದನ್ನು ನೋಡ್ಬಿಡೋದನ್ನ ಇಲ್ಲಿ ನೋಡಿದ್ದೀವಿ. ನಾವು ಕೆಲವೊಂದ್ಸಲ ಅನ್ಸುತ್ತೆ ಇಂಥ ಒಂದು ಕಾರ್ಯಕ್ರಮ ನೋಡ್ಲಿಕ್ಕೆ ಸುಮಾರು ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಆಗಿದ್ದೀನಿ. ಅದು ಬೆಂಗಳೂರಿನಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ದೇಶದ ಎಲ್ಲ ಭಾಗದಲ್ಲಿರ್ಬೋದು, ಅಥವಾ ಹೊರಗಡೆ ದೇಶಕ್ಕೆ ಹೋಗಿಯೂ ಕೂಡ ನನ್ನ ಅನುಭವಗಳನ್ನ ಹಂಚಿಕೊಂಡಿದ್ದೀನಿ. ಆದ್ರೆ ಇಂಥ ಒಂದು ಕಾರ್ಯಕ್ರಮನ ನಾನು ಎಂದಿಗೂ ನೋಡಿರಲಿಲ್ಲ. ನನಗೆ ಅನಿಸ್ತಾ ಇರೋದು ನಾನು ಯುದ್ಧದ ಬಗ್ಗೆ ಮಾತಾಡಿದ್ದು ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಲಿ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸುಬ್ರಹ್ಮಣ್ಯ
ಸರ್ಗೆ ಒಂದು ಧನ್ಯವಾದವನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅಂಬಿಕಾ ಸಂಸ್ಥೆಯ ಸುಬ್ರಹ್ಮಣ್ಯಂ ಸರ್, ತುಂಬಾ ಧನ್ಯವಾದ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರಿ, ಅದರಲ್ಲಿ ನನ್ನನ್ನು ಭಾಗಿಯಾಗಿಸಿಕೊಂಡ್ರಿ. ಅದೇ ರೀತಿ ವೇದಿಕೆ ಮೇಲೆ ನನ್ನ ಪಕ್ಕ ಕೂತಿರುವಂತ ನಿಮಗೆ ಗೊತ್ತಿರಬಹುದು, 21 ಪರಮವೀರ ಚಕ್ರ ವಿಜೇತರಲ್ಲಿ ಭಾರತದ ಇತಿಹಾಸದಲ್ಲಿ 21 ಪರಮವೀರ ಚಕ್ರ ವಿಜೇತರಿದ್ದಾರೆ. ಅದರಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕೂಡ ಒಬ್ಬರು. ಅವರ ಪಕ್ಕ ಇವರ ಹೆಸರಿನಲ್ಲಿ ಒಂದು ದ್ವೀಪ, ಭಾರತ ರಾಜ್ಯ ಏನಿದೆ, ಭಾರತ ಸರ್ಕಾರ ಇವರ ಹೆಸರಿನಲ್ಲಿ ಒಂದು ದ್ವೀಪವನ್ನ ಇಟ್ಟಿದೆ. ये बताता आपके नाम पे एक ಅಂತ ವ್ಯಕ್ತಿ ಜೊತೆ ನನಗೆ ಕುಂದ್ರಕ್ಕೊಂದು ಅವಕಾಶ ಮಾಡಿಕೊಟ್ರಿ, ಹಾಗೂ ನಿಮ್ಮೆಲ್ಲರ ಜೊತೆ ನನ್ನ ಅನಿಸಿಕೆಗಳನ್ನ, ನನ್ನ ಅನುಭವಗಳನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ರಿ. ಮಾಜಿ ಸೈನಿಕರಿದ್ದಾರೆ ಇಲ್ಲಿ. ನನ್ನನ್ನ ಯಾವತ್ತಿಗೂ ಕಾರ್ಗಿಲ್ ವಾರ್ ಹೀರೋ ಅಂತ ಯಾವತ್ತಿಗೂ ಕರ್ಕೊಳ್ಳೋದು. ನಾನು ಹೀರೋ ಅಲ್ಲ, ಒಬ್ಬ ಸಾಮಾನ್ಯ ಸೈನಿಕನ ಕೆಲಸ ಯುದ್ಧದ ಪರಿಸ್ಥಿತಿ ಬಂದ್ರೆ ಯುದ್ಧ ಮಾಡೋದು ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾಗಿ ನನ್ನ ಕೆಲಸವನ್ನ ನಾನು ಮಾಡಿದ್ದೀನಿ. ನಾನು ಏನಾದ್ರೂ ಒಂದು ಸಣ್ಣ ಪುಟ್ಟ ಅಚೀವ್ ಮಾಡಿದ್ರೆ, ನಮ್ಮ ಹಿರಿಯರು ಏನ್ ಕುತ್ಕೊಂಡಿದ್ದಾರೆ, ಮಾಜಿ ಸೈನಿಕರು ಏನ್ ಕುತ್ಕೊಂಡಿದ್ದಾರೆ, ಅವ್ರು ಏನೊಂದು ಫೌಂಡೇಶನ್ ಅನ್ನ ಹಾಕಿದ್ರು, ಅವ್ರು ಏನೊಂದು ನೀವನ್ನ ಹಾಕಿದ್ರು, ಅದನ್ನ ನಾವು ಬೆಳೆಸ್ಕೊಂಡು ಬಂದ್ರೆ ಅಷ್ಟೇ ಮಾತ್ರ ನಮ್ದೇನು ಅಚೀವ್ಮೆಂಟ್ ಇಲ್ಲ ಇರೋದು. ನಾನು ಕಾರ್ಗಿಲ್ ವಾರ್ ಹೀರೋ ಅಂತ ಯಾವತ್ತೂ ಕರ್ಕೊಳಲ್ಲ ಅಂತಂದೆ. ನನ್ನನ್ನು ಯಾರಾದ್ರೂ ಇಂಟ್ರಡ್ಯೂಸ್ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಎರಡು ಉತ್ತರ ಹೇಳ್ತೀನಿ. ಒಂದನೇದಾಗಿ ಹುಬ್ಬಳ್ಳಿ ಹುಳಿ ಅಂತ ಯಾವಾಗ ಕರೀತಾರಲ್ಲ, ಬಹಳ ಖುಷಿ ಆಗುತ್ತೆ ಅವಾಗ. ಎರಡನೇದಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರೂ ಒಂದು ಯೂನಿಟ್ಗೆ ಒಂದು ಯುದ್ಧದಲ್ಲಿ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂತ 13th ಬಟಾಲಿಯನ್ ಜಮ್ಮು ಮತ್ತು ಕಾಶ್ಮೀರ ರೈಫಲ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ. ದಿಗ್ಗಜರು ಮಾತಾಡೋ ಇನ್ನೂ ಲೈನ್ ಅಲ್ಲಿ ಇದ್ದಾರೆ. ಯೋಗೇಂದ್ರ ಸಿಂಗ್ ಯಾದವ್ ಅವರ ಮಾತನ್ನ ನಾವು ಕೇಳಲಿಕ್ಕೆ ಎಲ್ಲರ ಕಾಯ್ತಾ ಇದ್ವಿ. ಅದಕ್ಕೆ ನಾನು ತುಂಬಾ ಹೊತ್ತು ತಗೊಳ್ಳಲ್ಲ. ಕಾರ್ಗಿಲ್ ಯುದ್ಧ ಹೇಗೆ ಶುರು ಆಯ್ತು, ಹೇಗೆ ನನಗೆ ಪೆಟ್ಟು ಬಿತ್ತು, ಹೇಗೆ ಮುಕ್ತಾಯಗಳು ಅಂತ ಮಾತ್ರ ಹೇಳ್ತೀನಿ. ಕಾರ್ಗಿಲ್ ಯುದ್ಧ ನಿಮಗೆಲ್ಲ ಗೊತ್ತಿರ್ಬೋದು ಹೇಗೆ ಶುರುವಾಯಿತು ಅಂತ. 99ರಲ್ಲಿ ನಾವು ವಿಂಟರ್ ವೆಗೆಟೆಡ್ ಪೋಸ್ಟ್ ಅಂತೀವಿ. ಅಂದ್ರೆ ಶ್ರೀನಗರ್, ಕೇಳಿಸ್ತಾ ಇದೆ ಎಲ್ಲರಿಗೂ? ಶ್ರೀನಗರ್ ಇಂದ ಲೇ ಹೈವೇ ಏನಿದೆ, ಸುಮಾರು ಒಂದು 360 ಕಿಲೋಮೀಟರ್ ದೂರದ ಪ್ರದೇಶ, ಒಂದು ಹೈವೇ ಅಲ್ಲಿ. ಗುಡ್ಡ ಬೆಟ್ಟಗಳ ಪ್ರದೇಶ. ಎಲ್ಲ ಬೆಟ್ಟಗಳನ್ನು ನಾವು ಕಾಯಕ್ಕಾಗಲ್ಲ. ಕೆಲವೊಂದಿಷ್ಟು ಬೆಟ್ಟಗಳನ್ನ ಕಾಯ್ತೀವಿ. ಎಂತ ಬೆಟ್ಟಗಳನ್ನ ಕಾಯ್ತೀವಿ ಅಂದ್ರೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ಲೈನ್ ಆಫ್ ಕಂಟ್ರೋಲ್ ಕಾಣುತ್ತೋ, ಇಲ್ಲ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ಈ ನ್ಯಾಷನಲ್ ಹೈವೇ 1A ಕಾಣುತ್ತೋ, ಅಂತ ಬೆಟ್ಟಗಳನ್ನ ಆಕ್ಯುಪೈ ಮಾಡ್ಕೊಂಡು ಕಾಯ್ತಾ ಇರ್ತೀವಿ. ಅದನ್ನ ಕಾಯ್ಬೇಕಂದ್ರೆ ವರ್ಷವಿಡೀ ಕಾಯಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಹಿಮ ಬೀಳುತ್ತೆ. ತುಂಬಾ ಹಿಮ ಬೀಳೋದ್ರಿಂದ ಅವರು ಕಟ್ ಆಫ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಹಿಮ ಯಾವಾಗ ಬೀಳಕ್ ಶುರು ಆಗುತ್ತೋ ಅವಾಗ ಬೆಟ್ಟವನ್ನ ಖಾಲಿ ಮಾಡ್ಬಿಡ್ತೀವಿ. ಮತ್ತೆ ಹಿಮ ಯಾವಾಗ ಬೀಳುತ್ತೋ ಅವಾಗ ಖಾಲಿ ಮಾಡ್ಕೊಂಡ್ ಬರ್ತೀವಿ. ಹಿಮ ಯಾವಾಗ ಕರಗುತ್ತೋ ಅವಾಗ ಮತ್ತೆ ಹೋಗಿ ಆಕ್ಯುಪೈ ಮಾಡ್ಕೊಂಡ್ತೀವಿ. ನಾವು ಯಾವ ರೀತಿ ಈ ತರ ಒಂದು ಪದ್ಧತಿಯನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ವು, ಅದೇ ರೀತಿ ಪಾಕಿಸ್ತಾನ ಆರ್ಮಿದವರು ಕೂಡ ಇದೇ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡ್ ಬಂದಿದ್ರು. ಅಂದ್ರೆ ಹಿಮ ಬೀಳಕ್ ಶುರು ಆಗುತ್ತೆ, ಅವಾಗ ಖಾಲಿ ಮಾಡ್ಕೊಂಡು ಕೆಳಗಡೆ ಬರ್ತಾರೆ. ಹಿಮ ಕರಗಿದ ನಂತರ ಮತ್ತೆ ಬೆಟ್ಟಗಳನ್ನು ಹೋಗಿ ಆಕ್ಯುಪೈ ಮಾಡ್ಕೊಂತಾರೆ. ವರ್ಷ ಈ ತರ ಒಂದು ಪದ್ಧತಿ ನಡ್ಕೊಂಡ್ ಬಂದಿತ್ತು. ನಾವ್ ಯಾವ ತರ ಮಾಡ್ತಿದ್ವು, ಪಾಕಿಸ್ತಾನ ಆರ್ಮಿ ಕೂಡ ಅದೇ ತರ ಮಾಡ್ತಾ ಇದ್ರು. ಬಟ್ 99ರಲ್ಲಿ ನಮಗೆ ದ್ರೋಹ ಬಗೋದು ಅವ್ರು ಏನು ಮಾಡ್ತಾರೆ ಅಂದ್ರೆ, ನಾವು ನಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡೋಕ್ಕಿಂತ ಮುಂಚೆ ಅವರು ತಮ್ಮ ಸೇನೆಯನ್ನ ಕಳಿಸಿ, ತಮ್ಮ ಆತಂಕವಾದಿಗಳಂತ ಹೇಳ್ತಾರೆ ಅವರನ್ನ ಕಳಿಸಿ ನಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂತಾರೆ. ನಾವು ಖಾಲಿ ಮಾಡಿ ಪಡೆದ ಬೆಟ್ಟಗಳನ್ನ ಹಿಮ ಕರಗಿದ ನಂತರ ನಾವು ಹೋಗಿ ಆಕ್ಯುಪೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವರು ಬಂದು ಕುತ್ಕೊಂಡ್ಬಿಡ್ತಾರೆ. ಭಾರತೀಯ ಸೇನೆಗೆ ಯಾವಾಗ ಗೊತ್ತಾಗುತ್ತೋ ಅವಾಗ ಭಾರತೀಯ ಸೇನೆ ಒಂದು ಸಣ್ಣ ತಂಡವನ್ನ ಕಳಿಸುತ್ತೆ. ನೀವು ಮೇಲ್ಗಡೆ ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವರ ದಿನಚರ್ಯ ಏನು, ಅವರಲ್ಲಿ ಯಾವ ತರ ಗುಂಡು ಮದ್ದುಗಳಿದಾವೆ, ಇದನ್ನ ಎಲ್ಲ ನೋಡ್ಕೊಂಡು ಕೆಳಗೆ ಬನ್ನಿ. ನೀವು ಯುದ್ಧ ಮಾಡಬೇಕಾಗಿಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್, ರೆಕಾನೆಸನ್ಸ್ ಮಿಷನ್ ಅಂತ ಹೇಳ್ತೀವಿ. ರೆಕಾನೆಸನ್ಸ್ ಮಿಷನ್ಗೆ ಹೋಗಿ ನೀವು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡ್ಕೊಂಡು ಕೆಳಗೆ ಬರ್ರಿ ಅಂತ ಹೇಳ್ತಾರೆ. ಇದಕ್ಕೆ ನಿಯುಕ್ತ ಆದಂತ ವ್ಯಕ್ತಿ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ, ಅವನ ಜೊತೆ ಒಂದು 5 ಜನರ ತಂಡ ಆ ಬೆಟ್ಟವನ್ನ ಹತ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವ ಬೆಟ್ಟವನ್ನ, ಬಜರಂಗ್ ಪೋಸ್ಟ್ ಅಂತ ಒಂದು ಬೆಟ್ಟ ಇದೆ, 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ, ಅವ್ರ ಬೆಟ್ಟವನ್ನ ಹತ್ಲಿಕ್ಕೆ ಶುರು ಮಾಡ್ತಾರೆ.
ಬಟ್ ದುರಾದೃಷ್ಟ ಅಂದ್ರೆ ಇವ್ರು ಹತ್ತುತ್ತಾ ಹೋಗ್ಬೇಕಾದ್ರೆ ಅವರು ಈ 6 ಜನ ಪಾಕಿಸ್ತಾನದವ್ರು ನೋಡಿಲ್ಲ ಅನ್ಕೊಂತಾರೆ. ಬಟ್ ಆ ಪಾಕಿಸ್ತಾನಿ ಪಾಪಿಗಳು ಬೆಟ್ಟದ ಹಿಂದ್ಗಡೆ ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳಿರ್ತವೆ, ಅದ್ರ ಹಿಂದ್ಗಡೆ ಅಡಿಗೆ ಕುತ್ಕೊಂಡಿರ್ತಾರೆ, ಕೆಲವೊಂದಿಷ್ಟು ಬಂಕರ್ ಅಲ್ಲಿ ಕುತ್ಕೊಂಡಿರ್ತಾರೆ, ಕೆಲವೊಂದಿಷ್ಟು ಸಂಗಡಗಳನ್ನ ಕುತ್ಕೊಂಡಿರ್ತಾರೆ. ಇವ್ರು ಹೋಗ್ತಾ ಒಂದು ಚಕ್ರ ವ್ಯೂಹದಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅವರ ಮೇಲೆ ಗುಂಡಿನ ದಾಳಿ ಶುರುವಾಗುತ್ತೆ. ಈ 6 ಜನ ತಮ್ಮಲ್ಲಿ ಎಲ್ಲಿವರೆಗೂ ಸಾಧ್ಯನೋ, ಎಲ್ಲಿವರೆಗೂ ಅವರು ಗುಂಡು ಮದ್ದುಗಳು ಇರ್ತವೋ ಅಲ್ಲಿವರೆಗೂ ಹೋರಾಡ್ತಾರೆ. ತದನಂತರ ಅವರಲ್ಲಿದ್ದಂತ ಗುಂಡು ಮದ್ದುಗಳು ಖಾಲಿಯಾಗಿ ಅವರನ್ನ ಯುದ್ಧ ಬಂದಿಗಳಾಗಿ ತಗೊಳ್ಳಲಾಗುತ್ತೆ, ಪ್ರಿಸನರ್ ಆಫ್ ವಾರ್ ತಗೊಳ್ಳಲಾಗುತ್ತೆ. ಬಂಧುಗಳೇ, ಯೋಚನೆ ಮಾಡಿ ನೋಡಿ ಒಂದ್ಸಲ, ನಿಮಗೆ 21 ಗಂಟೆ ಕಾಲ ನಿಮ್ಗೆ ಊಟ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ? ಕೇವಲ 21 ಗಂಟೆ. ಈ 6 ಜನನ್ನ ಏನು ಯುದ್ಧ ಬಂದಿಗಳಾಗಿ ತಗೊಂತಾರಲ್ಲ, ತಗೊಂಡ ನಂತರ 21 ದಿನಗಳ ಕಾಲ, ಐ ರಿಪೀಟ್, 21 ದಿನಗಳ ಕಾಲದ ನಂತರ ಈ 6 ಜನದ ಶವಗಳನ್ನ ಯಾವಾಗ ಭಾರತೀಯ ಸೇನೆಗೆ ವಾಪಸ್ ಕೊಡ್ತಾರೋ ಅವಾಗ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ವಿಶ್ವನೇ ಬೆಚ್ಚ ಬೀಳುತ್ತೆ. ಯಾಕೆ ಬೆಚ್ಚ ಬೀಳುತ್ತೆ ಅಂದ್ರೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವ್ರ ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ, ಅವ್ರ ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕೆಂಪಣದ ರಾಡ್ ಅನ್ನ ಕಿವಿಯಲ್ಲಿ ತೂರಿಸಿರ್ತಾರೆ, ಮೈ ತುಂಬಾ ಸಿಗರೆಟ್ ಇಂದ ಸುಟ್ಟಿರ್ತಾರೆ. ಅಂಡ್ ಇವನ್ ದ ಜೆಂಟಿಲ್ಸ್ ವಿಲ್ ನಾಟ್ ಸ್ಪೇರ್ಡ್. ಆ ದೇಹದಲ್ಲಿ ಇನ್ನೇನು ಜೀವ ಇಲ್ಲ ಅನ್ನೋದ ಸಮಯದಲ್ಲಿ ಅವ್ರನ್ನ ಗುಂಡಿಕ್ಕಿ ಬಂದು ತಗೊಳ್ಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ಬಂಧುಗಳೇ, ಇದು ಕಾರ್ಗಿಲ್ ವಾದದ ಶುರುವಾಗಿರೋದು. ಇದು ಅಷ್ಟೇ ಅಲ್ಲ, ಇನ್ನು ಮುಂದೆ ಏನಾಯ್ತಂದ್ರೆ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅಂತ ಕೇಳಿರ್ಬೋದು, ಅವರೊಂದು ಏರ್ಕ್ರಾಫ್ಟ್ ಅನ್ನ ಹಾರಿಸ್ಕೊಂಡು ಹೋಗ್ತಾರೆ, ಅದನ್ನ ಪಾಕಿಸ್ತಾನದವರು ಸುಡ್ತಾರೆ. ಫ್ಲೈಟ್ ನಚಿಕೇತ ಅನ್ನೋ ಇನ್ನೊಂದು ಫ್ಲೈಟ್ ಅನ್ನ ತಗೊಂಡು ಹೋಗ್ತಾರೆ, ಅದನ್ನೂ ಕೂಡ ಸುಡ್ತಾರೆ. Mi-17 ಅಂತ ಒಂದು ಹೆಲಿಕಾಪ್ಟರ್ ಇದೆ, ಅದರಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋದ್ರೆ ಅದನ್ನೂ ಕೂಡ ಸುಟ್ಟು ಹಾಕ್ತಾರೆ, ಮಿಸೈಲ್ ಇಂದ ಶೂಟ್ ಮಾಡಿ. ಅದರಲ್ಲಿ ಇದ್ದಂತ 4 ಜನ ಸುಟ್ಟು ಭಸ್ಮ ಆಗ್ತಾರೆ. ನಮ್ಗೇನಾದ್ರೂ ಸಕ್ಸಸ್ ಏನಾದ್ರೂ ಸಿಗಬೇಕು ಅನ್ನೋದಕ್ಕಿಂತ ಮುಂಚೆ 28 ಜನನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಿಮ್ಗೆ ಆಶ್ಚರ್ಯ ಏನಾಗುತ್ತೆ ಅಂತಂದ್ರೆ, ನೀವೆಲ್ಲ ಕಾರ್ಗಿಲ್ ಯುದ್ಧ ಅಂತ ಏನೋ ಕೇಳಿದ್ದೀರಾ, ಕಾರ್ಗಿಲ್ ಯುದ್ಧ ಅಂತ ಏನು ನಿಮ್ಮಲ್ಲಿ ನಿಮ್ಗೆ ಗೊತ್ತಿದೆ. ಅದನ್ನ ಭಾರತೀಯ ಸೇನೆ ಒಂದು ಕೋಡ್ ನೇಮ್ ಅನ್ನ ಇಡುತ್ತೆ. ಆ ಕೋಡ್ ನೇಮ್ ಏನಂದ್ರೆ ಆಪರೇಷನ್ ವಿಜಯ್ ಅಂತ. ಯಾಕಂದ್ರೆ ನಮಗೆ ಗೊತ್ತಿತ್ತು ವಿಜಯ್ ನಮ್ದು ಹಾಗೆ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಅದಕ್ಕೆ ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ವಿ. ಜುಲೈ 4, 1999 ಅಂದ್ರೆ ನನ್ನ ಯೂನಿಟ್ ಆದಂತ 13th ಬೆಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ ರೈಫಲ್ಸ್ 2 ಯುದ್ಧವನ್ನ ಮಾಡುತ್ತೆ. ಮೊದಲನೇ ಯುದ್ಧ .5140 ಅಂತ, ಅಂದ್ರೆ 5140 ಮೀಟರ್ಸ್ ಅಬೋ ಸಿ ಲೆವೆಲ್ ಅಂತ. ಅದ್ರ ಬಗ್ಗೆ ನಾನು ಚರ್ಚಿಸಲಿದ್ರೆ, ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ರೆ ನಿಮ್ಗೆ ಅದೊಂದು ಸಂಖ್ಯೆ ಮಾತ್ರ, .514 ಒಂದು ಸಂಖ್ಯೆ ಆಗಿ ಉಳಿದುಬಿಡುತ್ತೆ. .5140 ಅಂತಂದ್ರೆ ಒಂದು ಸುಮಾರು 17,000 ಅಡಿ ಎತ್ತರದಲ್ಲಿರುತ್ತೆ. ನಾವೆಲ್ಲರೂ ಇಲ್ಲಿ ಏನು ಕುತ್ಕೊಂಡಿದೀವಿ, ನಾವೆಲ್ಲರೂ ಕುತ್ಕೊಂಡು ಉಸಿರಾಡ್ತಾ ಇದ್ದೀವಿ, ಇನ್ಹೇಲ್ ಮಾಡ್ತಾ ಇದ್ದೀವಿ. ನಾವು ಇನ್ಹೇಲ್ ಮಾಡಿದಾಗ, ಉಸಿರಾಡಿದಾಗ ಎಷ್ಟು ಆಮ್ಲಜನಕ ನಮ್ಮ ಬಾಡಿಯಲ್ಲಿ ಹೋಗುತ್ತೋ ಅದ್ರದ್ದು 0.5% ಮಾತ್ರ ಅಲ್ಲಿರುತ್ತೆ, ಓನ್ಲಿ 50% ಇರುತ್ತೆ. ಸೊ ನೀವು ಒಂದು 10 ಹೆಜ್ಜೆ ಇಟ್ಟರೆ ನೀವು ರೆಸ್ಟ್ ತಗೋಬೇಕಾಗುತ್ತೆ. ಅಷ್ಟು ಒಂದು ರೇರಿಫೈಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ ನಾವು, ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಒಂದು ಸುಮಾರು 60 ರಿಂದ 70 ಡಿಗ್ರಿ ಇದಿರುತ್ತೆ, ಗ್ರೇಡಿಯಂಟ್ ಇರುತ್ತೆ. ನೀವು 2 ಕಾಲಲ್ಲಿ ಹತ್ತಿರಲ್ಲ, 2 ಕಾಲಲ್ಲಿ ಸೆಲೆಕ್ಷನ್ ಹತ್ತಿರಲ್ಲ, ಹತ್ತಕ್ಕೆ ಬರಲ್ಲ. ಆಲ್ ಫೋರ್ಸ್ ಅಂತ ಹೇಳ್ತೀವಿ, ಅಂದ್ರೆ 2 ಕಾಲು 2 ಕೈಯಿಂದ ಬಳಕೆ ಮಾಡಿ ಮಾತ್ರ ಹತ್ತಲಿಕ್ಕೆ ಸಾಧ್ಯ. ಅಂತದ್ರಲ್ಲೂ ಕೂಡ ನೀವು ಯಾವ ಹೆಜ್ಜೆ ಅಟ್ಯಾಕಿಗೆ ಹೋದಾಗ ಯಾವ ಹೆಜ್ಜೆ ಕೊನೆ ಹೆಜ್ಜೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಹೆಜ್ಜೆ ಇಡ್ತೀರ, ಬಾಂಬ್ ಸ್ಫೋಟ ಆದ್ರೆ ಅಲ್ಲಿ ನೀವು ಮುಗಿದೋಯ್ತದೆ. ನೀವೇನಾದ್ರೂ ಫೈರ್ ಮಾಡ್ಲಿಕ್ಕೆ ಅಂತ ಸ್ವಲ್ಪ ಮುಂದೆ ಹೋಗ್ತೀರಾ, ಅವ್ರು ಕಾಯ್ತಾ ಇರ್ತಾರೆ, ಗುಂಡು ಹೊಡೆದ್ರೆ ದಟ್ಸ್ ದ ಎಂಡ್ ಆಫ್ ಯು. ಯಾವ ಉಸಿರು ಕೊನೆ ಉಸಿರು ಗೊತ್ತಾಗಲ್ಲ. ಅಂತದ್ರಲ್ಲೂ ಕೂಡ 2 ಸೈನ್ಯದ ಅಧಿಕಾರಿಗಳು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ ಎಂತ ಒಂದು ಅದ್ಭುತವಾದ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂದ್ರೆ, .5140 ಮೇಲೆ 19th ಜೂನ್ 19ಕ್ಕೆ ಅಟ್ಯಾಕ್ ಶುರು ಆಗುತ್ತೆ. 48 ಗಂಟೆ ಕಾಲದ ಒಳಗಡೆ ಅಲ್ಲಿದ್ದಂತ ಶತ್ರುಗಳನ್ನ ನಾಶಗೊಳಿಸ್ತಾರೆ, ಅಲ್ಲಿದ್ದಂತ ಬಂಕರ್ ಮತ್ತೆ ಸಂಘಟನೆಗಳನ್ನ ಧ್ವಂಸಗೊಳಿಸ್ತಾರೆ. ಅದನ್ನ ಎಲ್ಲ ಮಾಡಿ ಭಾರತದ ಬಾವುಟವನ್ನ .5140 ಮೇಲೆ ಹಾರಿಸಿ ಏ ದಿಲ್ ಮಾನ್ಗೆ ಮೋರ್ ಅಂತ ಹೇಳ್ತಾರೆ. ಅಂದ್ರೆ ಅದು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅವರ ಸಕ್ಸಸ್ ಸಿಗ್ನಲ್ ಆಗಿತ್ತು. ಅದೇ ರೀತಿ ಲೆಫ್ಟಿನೆಂಟ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ ಅವ್ರ ಸಕ್ಸಸ್ ಸಿಗ್ನಲ್ OYA ಅಂತ ಆಗಿತ್ತು. ಇವರಿಬ್ಬರದು ಯಾವಾಗ ಸಿಗ್ನಲ್ ಬರುತ್ತೆ, ನಾನು ಅವಾಗ ರಿಸರ್ವ್ ಅಲ್ಲಿ ಇದ್ದೆ, ನನ್ನ ಫಸ್ಟ್ ಅಟ್ಯಾಕ್ ಅಲ್ಲಿ ಇನ್ನೂ ರೋಲ್ ಇರಲಿಲ್ಲ. ಇದನ್ನ ಯಾವಾಗ ಕೇಳಿದ್ವಾಗ ತುಂಬಾ ಖುಷಿ ಆಯ್ತು.
ಅದರಲ್ಲೂ ಐಸಿಂಗ್ ಒಂದ ಕೇಕ್ ಅಂತ ಹೇಳ್ತೀವಿ. ಇನ್ನೂ ಹೆಚ್ಚಿನ ಖುಷಿ ಏನಂತಂದ್ರೆ ನಮ್ಮಲ್ಲಿ ಒಬ್ಬ ಸೈನಿಕರಿಗೂ ಕೂಡ ಪೆಟ್ಟು ಬಿದ್ದಿರಲ್ಲ, ಒಬ್ರು ತಿಳ್ಕೊಂಡಿರಲ್ಲ. ಅದೊಂದು ಸಂತಸದ ವಾತಾವರಣ ಇತ್ತು. ಬಟ್ ನನಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು, ದೇವರೇ ನನಗೆ ಅವಕಾಶ ಸಿಗ್ಲಿಲ್ಲಲ್ಲ ಅಂತ. ಅದೇನೇ ಹೇಳ್ತಾರಲ್ಲ, ನೀ ದೇವರನ್ನ ಏನಾದರೂ ಇಚ್ಛಿಸಿದ್ರೆ ಮನಸಾರೆ ಒಂದು ಬೇಡ್ಕೊಂಡ್ರೆ ಆ ದೇವರು ಕೂಡ ನಿಮ್ಗೆ ಆಶೀರ್ವಾದ ಕೊಡ್ತಾರೆ ಅಂತ. ಹಾಗಾಗಿ ಮತ್ತೆ ಒಂದು ಮೆಸೇಜ್ ಬರುತ್ತೆ, ನೀವು 4875 ನ ಅಟ್ಯಾಕ್ ಮಾಡಿ ಅಂತ. 4875 4ನೇ ತಾರೀಕು ಜುಲೈ 1999 ಆ ಬೆಟ್ಟವನ್ನ ನಾವು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಬೇಕು. ನನ್ನ ಜೊತೆಗಾರ ಒಬ್ಬ ಶ್ಯಾಮ್ ಸಿಂಗ್ ಅಂತ, ಜುಲೈ 4 ಡೇಟ್ ಡಿಸೈಡ್ ಆಗುತ್ತೆ ಅಟ್ಯಾಕ್ ಮಾಡ್ಬೇಕಂತ. ನನ್ನ ಜೊತೆಗೆ ಜವಾನ್ ಏನಿದ್ದ, ನನ್ನ ಬಡಿ ಏನಿದ್ದ ಶ್ಯಾಮ್ ಸಿಂಗ್ ಅಂತ, ಅವನಿಗೆ ಹುಷಾರಿರ್ಲಿಲ್ಲ. 4 ದಿವಸದಿಂದ ಹುಷಾರಿಲ್ಲದಕ್ಕೆ ನೀನು ಬರೋದು ಬೇಡ ಅಂತ ಹೇಳಿದ್ದೆ. ಅವಾಗ ಯಾವಾಗ ಅವನಿಗೆ ಗೊತ್ತಾಗುತ್ತೋ ಅವ್ನು ಬಂದು ಹೇಳ್ತಾನೆ, ಕೋಟ್ ಅನ್ಕೊಟ್ಟು ಹೇಳ್ತಾನೆ, ಸಾಬ್ ಒಳ್ಳೆ ಸಮಯದಲ್ಲಿ ನಿಮ್ ಜೊತೆಗಿದೆ, ಕಷ್ಟದ ಸಂದರ್ಭ ಬಂದಿದೆ, ನಿಮ್ಮನ್ನ ಯುದ್ಧಕ್ಕೆ ಹೇಗೆ ಕಳಿಸ್ಕೊಡ್ಲಿ, ಯುದ್ಧದಲ್ಲಿ ನಿಮ್ಗೆ ಏನಾದರೂ ಆಗ್ಬಿಟ್ರೆ ಜೀವನ ಪರ್ಯಂತ ನನ್ನ ಮುಖವನ್ನ ನನ್ನ ಫ್ಯಾಮಿಲಿಯಲ್ಲಿ ನಾನು ಯೂನಿಟಲ್ಲಿ ಹೇಗೆ ಎತ್ಕೊಂಡು ಓಡಾಡ್ಲಿ ಅಂತ ಕೇಳ್ತಾರೆ. ಆ ಒಂದು ಕಮಿಟ್ಮೆಂಟ್ ನೋಡಿ ನನಗೆ ಅವನಿಗೆ ಬೇಡ ಅನ್ನಕ್ಕಾಗ್ಲಿಲ್ಲ. ಸರಿಯಪ್ಪ ನೀನು ಬಾ ಅಂತಂದು ಹೇಳಿದೆ. 4875 ಬಂಧುಗಳೇ ನಿಮ್ಗೆ ಗೊತ್ತಿರಲಿ, ಅದನ್ನ ಅಟ್ಯಾಕ್ ಮಾಡಕ್ಕೆ ನನಗೆ ಒಂದು 6 ತಿಂಗಳ ಸರ್ವಿಸ್ ಮಾತ್ರ. ಜನವರಿಯಲ್ಲಿ ಜಾಯ್ನ್ ಆಗಿದ್ದೆ, ಜುಲೈಯಲ್ಲಿ ಅಟ್ಯಾಕ್ ಮಾಡ್ಬೇಕು. 6 ತಿಂಗಳ ಸರ್ವಿಸ್ ಮಾತ್ರ. ವಯಸ್ಸು 23-24 ಇರ್ಬೋದು. ನಮ್ಮ ಕಮಾಂಡಿಂಗ್ ಆಫೀಸರ್ ಕರ್ನಲ್ ವೈ.ಕೆ. ಜೋಶಿ ಅವರು, ನೀವು ಯುದ್ಧಕ್ಕೆ ಬೇಡ, ಹೋಗೋದು ಬೇಡ, ನಿಮಗೆ ಇನ್ನು ವಯಸ್ಸು ಕಡಿಮೆ, ಸರ್ವಿಸ್ ಕಡಿಮೆ ಅಂತ ಹೇಳಿದ್ರು. ಬಟ್ ಅವಾಗ ನಾನು ವಾಲಂಟಿಯರ್ ಮಾಡಿದೆ, ಇಲ್ಲ ಸರ್ ನಾನು ಹೋಗಲೇಬೇಕು, ನನ್ನಲ್ಲಿ ಫೈಟಿಂಗ್ ಸ್ಪಿರಿಟ್ ಇನ್ನೂ ಕಡಿಮೆ ಇಲ್ಲ, ವಯಸ್ಸು ಕಡಿಮೆ ಇರ್ಬೋದು, ಸರ್ವಿಸ್ ಕಡಿಮೆ ಇರ್ಬೋದು, ಆದ್ರೆ ಫೈಟಿಂಗ್ ಸ್ಪಿರಿಟ್ ಕಡಿಮೆ ಇಲ್ಲ ಅಂತ ಹೇಳಿ. ಜುಲೈ 4, 1999 .4875 ಮೇಲೆ ಅಟ್ಯಾಕ್ ಅನ್ನ ಶುರು ಮಾಡ್ತೀವಿ. ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 4 ಬಂಕರ್ ಇರ್ತಾವ. ಹಾಗಿರಲ್ಲ, ಸುಮಾರು ದೊಡ್ಡ ಬೆಟ್ಟ, ರಿಚ್ ಲೈನ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಹತ್ಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಅವರು ಬಂಕರ್ ಮತ್ತೆ ಸಂಕಟಗಳನ್ನ ಕಟ್ಕೊಂಡಿರ್ತಾರೆ. ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ನಾವು ತುದಿವರೆಗೂ ಹೋಗ್ಬೇಕಾಗುತ್ತೆ. 4ನೇ ತಾರೀಕು ರಾತ್ರಿ ಅಟ್ಯಾಕ್ ಅನ್ನ ಶುರು ಮಾಡ್ತೀವಿ. ನಿಮ್ಗೆ ಗೊತ್ತಿರಲಿ, ಅಟ್ಯಾಕಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಏನಾಗುತ್ತೋ ಏನಾಗಲ್ವೋ, ಎಷ್ಟು ದಿನ ಆಗುತ್ತೋ, ಎಷ್ಟು ದಿನ ಅಲ್ಲಿ, ಎಷ್ಟು ರಾತ್ರಿ, ಎಷ್ಟು ದಿನ ಕಳಿಬೇಕಾಗುತ್ತೋ, ಯಾರ್ಯಾರು ವಾಪಸ್ ಬರ್ತೀವಿ, ಯಾರ್ಯಾರು ವಾಪಸ್ ಬರಲ್ಲ, ಯಾರ್ಯಾರು ನಡ್ಕೊಂಡು ವಾಪಸ್ ಬರ್ತೀವಿ, ಯಾರನ್ನ ಹತ್ಕೊಂಡ್ ಬರ್ಬೇಕಾಗುತ್ತೆ. ಇದನ್ನ ಎಲ್ಲ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಅದು ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ, ನಾವು ಒಂದು ಸಲ ಎಲ್ಲರೂ 120 ಜನ ಹಿಂಭಾಗದಲ್ಲಿ 120 ಜನ ನಾನು ಲೀಡ್ ಮಾಡಬೇಕಿತ್ತು. ನಮ್ಮ ವೆಪನ್ಸ್ ಎಲ್ಲ ಚೆಕ್ ಮಾಡ್ಕೊಂತೀವಿ. ಲೈಟ್ ಮಷಿನ್ ಗನ್, ಮೀಡಿಯಂ ಮಷಿನ್ ಗನ್, ಹೆವಿ ಮಷಿನ್ ಗನ್, ರಾಕೆಟ್ ಲಾಂಚರ್, ರೇಡಿಯೋ ಸೆಟ್ಟಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ನಮ್ಮ ಯೂನಿಟಿನ ವಾರ್ ಡ್ರೈ ದುರ್ಗೆ ಮಾತಾ ಕಿ ಜೈ ಅಂತ ಒಂದು ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದಾಗ ನನ್ನಿಂದ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜೈ ಅಂತ ಏನು ಕೂಗಿದ್ರು, ಅವಾಗ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಅಂತೀವಲ್ಲ, ಅಲ್ಲಿವರೆಗೂ ನಮಗೆ ಫಿಯರ್ ಆಫ್ ಅನ್ಸರ್ಟನಿಟಿ ಇತ್ತು. ಅದಾದ ನಂತರ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಹೇಗಾದ್ರೂ ಮಾಡಿ, ಎಷ್ಟೇ ಕಷ್ಟ, ಎಷ್ಟೇ ನಷ್ಟ, ಎಷ್ಟೇ ನೋವಾದ್ರೂ ಪರವಾಗಿಲ್ಲ, 4875 ಮೇಲೆ ಭಾರತದ ಬಾವುಟವನ್ನ ಹಾರಿಸಿ ಕೆಳಗೆ ಬರಬೇಕು ಅನ್ಕೊಂಡು ಜುಲೈ 4 ಅಟ್ಯಾಕ್ ಅನ್ನ ಶುರು ಮಾಡ್ತೀವಿ. ರಾತ್ರಿ ಹೊತ್ತು ಬೆಟ್ಟ ಹತ್ತಾ ಹೋಗ್ತೀವಿ. 5ನೇ ತಾರೀಕು ಬೆಳಗಿನ ಜಾವ ಆಗಿಲ್ಲ, ಇನ್ನು ಪಾಕಿಸ್ತಾನದವರಿಗೆ ಗೊತ್ತಿಲ್ಲ ನಾವಿನ್ನು ಅಟ್ಯಾಕ್ ಅನ್ನ ಶುರು ಮಾಡಿದೀವಿ ಅಂತ. ಅವಾಗ ಬೆಳಗಿನ ಜಾವ ಆಗಿಲ್ಲ, ಇನ್ನು ಕತ್ಲೆ ಇದೆ. ನನ್ನ 3 ಬಂಕರ್ಗಳನ್ನ ಕಾಣಿಸ್ಕೊಂಡಿದ್ದೆ. ಅಲ್ಲಿ ಪಾಕಿಸ್ತಾನ ಆಕ್ಯುಪೈ ಮಾಡುವಂತ 3 ಬಂಕರ್ನ ಕಾಣಿಸ್ಕೊಂಡಿದ್ದೆ. ಅವಾಗ ನಾನು ಅನ್ಕೊಂತೀನಿ, ನಾನು ಏನಾದರೂ 120 ಜನನ್ನು ಕರ್ಕೊಂಡು ಹೋದ್ರೆ ಅವ್ರಿಗೆ ಎಚ್ಚರ ಆಗಿಬಿಡುತ್ತೆ, ಗೊತ್ತಾಗ್ಬಿಡುತ್ತೆ, ಅವತ್ತು ಸರ್ಪ್ರೈಸ್ ಎಲಿಮೆಂಟ್ ಅನ್ನ ಕಳ್ಕೊಂಡ್ಬಿಡ್ತೀವಿ ಅಂತ ನಾನು ಏನ್ ಮಾಡ್ತೀನಿ, ಒಂದು 10 ಜನನ ಸೆಲೆಕ್ಟ್ ಮಾಡ್ತೀನಿ. 3 ಜನ ಎಡಗಡೆ ಬಂಕರ್ನ, ನನ್ನ ಜೊತೆಗೆ ಮತ್ತೆ 3 ಜನ ಮಧ್ಯದ ಬಂಕರ್ನ, ಮತ್ತೆ 3 ಜನ ಬಲಗಡೆ ಬಂಕರ್ನ ಅಟ್ಯಾಕ್ ಮಾಡಬೇಕು. ಹೇಗೆ ಅಟ್ಯಾಕ್ ಮಾಡಬೇಕು? ತವಳ್ತಾ ಆ ಬಂಕರ್ಗಳ ಹತ್ರ ಆ ಟೀಮ್ಗಳು ಹೋಗ್ಬೇಕು. ಹೋಗಿ 2 ಟೀಮ್ ರೀಚ್ ಆದ ನಂತರ, ನನ್ನ ಟೀಮ್ ರೀಚ್ ಆದ ನಂತರ ನಾನು ಒಂದು ಸಿಗ್ನಲ್ ಅನ್ನ ಕೊಡ್ತೇನೆ. ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೆನೇಡ್ ಅನ್ನ ತೆಗೆದು ಅದರಲ್ಲಿ ಎಸಿಬೇಕು. ನಮ್ಮಲ್ಲಿದ್ದಂಥ ವೆಪನ್ ಅನ್ನ ತೆಗೆದು ಅದರಲ್ಲಿ ಬುಲೆಟ್ ಅನ್ನ ಪಂಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸರಿ ಅಂತ ನಾನು ತಗೊಳ್ಕೊಂತ ನನ್ನ ಟೀಮ್ ಜೊತೆಗೆ ಅಲ್ಲಿ ಹೋಗ್ತೀನಿ. ಅವು 2 ಟೀಮು ಅಲ್ಲಿಗೆ ಬರ್ತವೆ. ಆ 2 ಟೀಮ್ ರೀಚ್ ಆದ ತಕ್ಷಣ, ನಾನು ರೀಚ್ ಆದ ತಕ್ಷಣ ಒಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ಹೆಲ್ ಬ್ರೋ ಕ್ರೂಸ್ ಅಂತೆಲ್ಲ ನೀವು ಇಮ್ಯಾಜಿನ್ ಮಾಡಿ, ಕತ್ಲಲ್ಲಿ ಬೆಟ್ಟದ ಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಒಂದೇ ಸಲ ಹೇಗಾಗುತ್ತೆ ಅಂದ್ರೆ, ಗ್ರೆನೇಡ್ ಶಬ್ದ, ನಮ್ಗೆ ಇದ್ದಂತ AK-47 ಫೈರ್ ಮಾಡ್ತಿದ್ದ ಮಸಲ್ ಫ್ಲಾಶ್ ಎಲ್ಲ ಆಗ್ತಿದೆ. ಅಷ್ಟರೊಳಗೆ ಮೇಲಿದ್ದಂತ ಪಾಕಿಸ್ತಾನಿಗಳು ಗೊತ್ತಾಗ್ಬಿಡುತ್ತೆ ಅಟ್ಯಾಕ್ ಬಂದಿದೆ ಅಂತ. ಅವರು ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೇಗೋ ಮಾಡಿ ಆ ಸರ್ಪ್ರೈಸ್ ಎಲಿಮೆಂಟ್ ಅಲ್ಲಿ ಆ 3 ಬಂಕರ್ಗಳನ್ನ ನಾವು ವಶಪಡಿಸ್ಕೊಂತೀವಿ.
ವಶಪಡಿಸಿಕೊಂಡ ನಂತರ ಅವನ್ನ ಸ್ಯಾನಿಟೈಸ್ ಮಾಡಬೇಕು, ಅಲ್ಲಿದ್ದಂತ ಬಿದ್ದಂತ ಶತ್ರು ಬಾಡಿಗಳನ್ನ ತೆಗೆದು ಆಚೆ ಹಾಕಬೇಕು. ಅವ್ರೇನಾದ್ರೂ ಮೈಂಡ್ ಸಡಿಗಿಟ್ಟಿದ್ರೆ ಅವನ್ನ ಡಿಫ್ಯೂಸ್ ಮಾಡಬೇಕು. ಅವ್ರ ರಕ್ತ ಸೋರ್ ಹೋಗಿರುತ್ತೆ, ಗಲೀಜಾಗಿರುತ್ತೆ, ಅದ್ರ ಮೇಲೆ ಹೇಗೆ ನಿಂತ್ಕೊಂತೀರಿ? ಹಂಗಾಗಿ ಐಸ್ ತೆಗೆದನ್ನ ಹಾಕಿದ್ರೆ ಒಂದ್ ಸ್ವಲ್ಪ ಡೈಲ್ಯೂಟ್ ಆಗುತ್ತೆ, ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಐಸ್ ತೆಗೆದೆಲ್ಲ ಹಾಕ್ಬೇಕಾದ್ರೆ ಬೆಳಗಿನ ಜಾವ ಆಗ್ತಾ ಬರ್ತಾ ಇತ್ತು. ಅವಾಗ ನಾನು ಹಿಂತಿರುಗಿ ನೋಡ್ತಾ ಇದ್ದೆ, ಎಲ್ಲ ಕರೆಕ್ಟ್ ಆಗಿ ಎಲ್ಲ ಆಕ್ಯುಪೈ ಆಗಿದೆ ಅಂತ. ನಾನು ಏನು ಕಂಡೆ ಅವಾಗ ಅಂತಂದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದುಬಿಟ್ಟಿದ್ದಾನೆ. ಕೈ ಯಾವುದೋ ತರ ಟ್ವಿಸ್ಟ್ ಆಗಿದೆ, ಕಾಲು ಯಾವುದೋ ತರ ಟ್ವಿಸ್ಟ್ ಆಗಿದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ನು ಬದುಕಿಲ್ಲ ಅಂತ. ಬಟ್ ಹೃದಯ ಹೇಳ್ತಾ ಇದೆ, ಬದುಕಿರ್ಲಿ ದೇವರೇ, ಅವನು ಹೇಗಾದ್ರೂ ಮಾಡಿ ಅವನನ್ನು ಕೆಳಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಅವನ ಹತ್ರ ಓಡ್ ಬರ್ತೀನಿ. ಎಳೆ ಬಿಸಿಲು ಒಂದು ತಲೆ ಮೇಲೆ ಬಿಡ್ತಿದೆ, ಅದನ್ನ ಟರ್ನ್ ಮಾಡಿದಾಗ ಶ್ಯಾಮ್ ಸಿಂಗ್ ಇರ್ತಲ್ಲ, ನನ್ನ ಹೆಲ್ಪರ್ ಬಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೋಡಿ, ಅವನಿಗೊಂದು ಅವಕಾಶ ಇತ್ತು ಬರದೇ ಇದ್ದಿದ್ರೆ. ಇದನ್ನೇ ಹೇಳಿದೆ ನಾನು, ಅವನಿಗೆ ಅವಕಾಶ ಇದ್ರೂ ಕೂಡ 6 ತಿಂಗಳಿಂದ ಕ್ಯಾಪ್ಟನ್ ನವೀನ್ ಯಾರೋ, ಶ್ಯಾಮ್ ಸಿಂಗ್ ಯಾರೋ, ಬಟ್ 6 ತಿಂಗಳಲ್ಲಿ ನಮ್ಮ ಬಾಂಧವ್ಯ ಇಷ್ಟು ಬೆಳೆದಿತ್ತು ಅಂತಂದ್ರೆ ಅವನಿಗೆ ಅವಕಾಶ ಇದ್ರೂ ಕೂಡ ಅವನು ಅಲ್ಲಿ ಬರ್ಲಿಕ್ಕೆ ಇಷ್ಟಪಟ್ಟ. ಈ ಒಂದು ಬಾರ್ಗೇನಲ್ಲಿ ಅವನು ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ. ಇದೆಲ್ಲ ಯುದ್ಧದ ಸಂದರ್ಭದಲ್ಲಿ ನಡೀತಾನೆ ಇರುತ್ತೆ. ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ಅಳು ಬರ್ತಾ ಇದೆ, ಬಟ್ ಅಳಕ್ಕಾಗಲ್ಲ. ಯಾಕಂದ್ರೆ ನಾನು ಏನಾದ್ರು ಅಳ್ತಾ ಕುತ್ಕೊಂಡ್ಬಿಟ್ರೆ ನನ್ನ ಹಿಂದೆ 100 ಜನ ನನ್ನ ಜೊತೆಗೆ ಜವಾನ್ಸ್ ಇದ್ದಾರೆ, ನನ್ನ ಟೀಮ್ ಇದೆ, ಅವರು ಏನು ಯುದ್ಧವನ್ನ ಮಾಡೋ ಹುಮ್ಮಸ್ಸನ್ನ ಕಳ್ಕೊಂಡ್ಬಿಡ್ತಾರೋ ಅಂತ ಅಳ್ಳಿಕ್ಕಾಗಿದೆ, ತುಟಿ ಗಚ್ಕೊಂಡು ಕುತ್ಕೊಂಡಿದ್ದೆ. ಬಟ್ ಯುದ್ಧದ ಸಂದರ್ಭದಲ್ಲಿ ಇದೆಲ್ಲ ಮುಂದೆ ನಡೆಯಲೇಬೇಕು. ಟು ಕಟ್ ದ ಸ್ಟೋರಿ ಶಾರ್ಟ್, ಈ ತರ ನಾವು 5ನೇ ತಾರೀಕು ಯುದ್ಧ ಮಾಡ್ತೀವಿ ಇಡೀ ದಿನ, 5ನೇ ತಾರೀಕು ರಾತ್ರಿ ಕೂಡ ಯುದ್ಧ ಮಾಡ್ತೀವಿ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ನಮಗೊಂದು ಇಂಚ್ ಟೆರಿಟರಿ ಕೂಡ ಇಂಪಾರ್ಟೆಂಟ್. ಅಂದ್ರೆ ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗೆ ಹೋಗ್ತಾ ಇದೀವಿ ಅಂದ್ರೆ ತುದಿ ಹತ್ರ ಅಷ್ಟು ಹತ್ರ ಹೋಗ್ತಿದೀವಿ ಅಂತ. ಒಂದು ಬಂಕರಿಂದ ಇನ್ನೊಂದು ಬಂಕರಿಗೆ ಹೋದ್ರೆ ಅದನ್ನ ಕ್ಲಿಯರ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಿದೀವಿ ಅಂತ. 6ನೇ ತಾರೀಕು ಮಧ್ಯಾಹ್ನದ ಒಳಗೆ ನಮಗೊಂದು ರೇಡಿಯೋ ಮೆಸೇಜ್ ಬರುತ್ತೆ. ನಮ್ಮ ಕಮಾಂಡಿಂಗ್ ಆಫೀಸರ್ ಬಂದು ಹೇಳ್ತಾರೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, ಇವಾಗ 6ನೇ ತಾರೀಕು ಮಧ್ಯಾಹ್ನ ಆಗಿದೆ, 48 ಗಂಟೆ ಕಾಲ 2 ದಿನ ಕಳೆದು ಹೋಗ್ತಿದೆ, ನಿಮ್ಗೆ ಏನಾದ್ರೂ ಊಟಕ್ಕೆ ಕಳಿಸಲ್ಲ ಅಂತ. ಬಟ್ ನನಗೆ ಗೊತ್ತು, ಊಟ ಬರ್ಬೇಕಂದ್ರೆ ಫುಲ್ ಬೆಟ್ಟದ ಕೆಳಗಿಂದ ಬರಬೇಕು. 48 ಗಂಟೆ ಕಾಲ ಹೋರಾಡ್ತಾ ನಮ್ಮಲ್ಲಿ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೆ ನಾನು ವಾಪಸ್ ರೇಡಿಯೋ ಸೆಂಟರ್ ಹೋಗ್ತೀನಿ, ಸರ್ ನೀವು ಊಟಕ್ಕೆ ಚಿಂತೆ ಬಿಟ್ಟಿದೆ, ಕೆಲವೊಂದಿಷ್ಟು ಗುಂಡು ಮದ್ದುಗಳು ಕಡಿಮೆ ಆಗ್ತಿದೆ, ಅವನ್ನ ಕಳಿಸ್ಕೊಳ್ಳಿ ಅಂತ. ಹಾಗಾದ್ರೆ ನೀವು ಅನ್ಕೊಂತಿರ್ಬೋದು, ಮತ್ತೆ 48 ಗಂಟೆ ಕಾಲ ಊಟ ಇಲ್ಲ ಹೇಗೆ ಸರ್ವೈವ್ ಮಾಡಕ್ ಸಾಧ್ಯ, ಹೇಗೆ ಬದುಕಿದ್ವಿ ಅಂತ. ಬಂಧುಗಳೇ, ಜುಲೈ ತಿಂಗಳಲ್ಲೂ ಕೂಡ ಅಲ್ಲಿ ಹಿಮ ಬಿದ್ದಿರುತ್ತೆ. ಹಿಮದ ಮೇಲಿನ ಭಾಗ ಏನಿರುತ್ತೆ ಅಂತಂದ್ರೆ ಗಲೀಜಾಗೋಗ್ಬಿಡುತ್ತೆ, ಶನಿಂಗ್ ಆಗಿದೆ, ಯಾರಾದ್ರೂ ಗುಂಡು ತಗಲಿದ್ರೆ ರಕ್ತ ಸುರುಗಿದೆ. ಆ ಮೇಲಿನ ಭಾಗವನ್ನ ಎಲ್ಲ ತೆಗಿತಾ ಇದ್ವಿ, ಕೆಳಗಿಂದ ಫ್ರೆಶ್ ಐಸ್ ಏನಿರ್ತಿತ್ತು ಅದನ್ನು ಬಾಯಲ್ಲಿ ಹಾಕೊಂತ ಇದ್ವಿ. ಜಸ್ಟ್ ನಾವು ಏನೋ ಹೊಟ್ಟೆಯಲ್ಲಿ ಹೋಯ್ತು, ನಾವು ಏನು ತಿಂದ್ವಿ ಅನ್ನೋ ಒಂದು ಫೀಲಿಂಗ್ ಬರಲಿ ಅಂತ. ಇದೇ ರೀತಿ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಕಳಿಸಿ ಅಂತ ಹೇಳಿದಾಗ ಅವಾಗ ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವರು ಬಂದು ನಮ್ಮನ್ನ ಜಾಯ್ನ್ ಆಗ್ತಾರೆ. ಅಲ್ಲಿಂದ ಮುಂದೆ ಮತ್ತೆ ಹೊಸ ಹುಮ್ಮಸ್ಸಿಂದ ಯುದ್ಧವನ್ನ ಶುರು ಮಾಡ್ತೀವಿ. ಬಂಧುಗಳೇ, 7ನೇ ತಾರೀಕು ಬೆಳಗಿನ ಜಾವಕ್ಕೆ ಬರ್ತೀನಿ. ನಾವು 7ನೇ ತಾರೀಕು ಬೆಳಗಿನ ಜಾವದ ಎಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ, ಕೊನೆಯ ಬಂಕರ್ ಉಳ್ಕೊಂಡಿದೆ, ಅದನ್ನ ಗೆದ್ಬಿಟ್ರೆ ನಾವು 4875 ಗೆದ್ದಾಗ ಆಗುತ್ತೆ. 7ನೇ ತಾರೀಕು ಬೆಳಗಿನ ಜಾವ ಒಂದು ಬಂಕರ್ ನಾನು ಕುತ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಒಂದು AK-47 ಇದೆ, ಬಲಭಾಗದಲ್ಲಿ ಒಂದು ದೊಡ್ಡ ಬಂಡೆಗಲ್ಲಿದೆ, ಬಂಡೆಗಲ್ ಆಚೆ ಪಾಕಿಸ್ತಾನದ ಕೊನೆಯ ಪೋಸ್ಟ್ ಇದೆ. ಯಾವಾಗ ಸಾಧ್ಯವಾದ ನಾನು ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕುತ್ಕೊಂತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡ್ ಎಸಿತಾರೆ. ನೀವು ಮೂವಿಯಲ್ಲೆಲ್ಲ ನೋಡಿರ್ಬೋದು ಅನ್ಕೊಂತೀನಿ, ಈ ತರ ಎಸಿತಾರಲ್ಲ, ಆ ತರ ಹ್ಯಾಂಡ್ ಗ್ರೆನೇಡ್, ಕೈ ಬಾಂಬನ್ನ ಎಸಿತಾರೆ. ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಅಂದ್ರೆ ಆ ಗ್ರೆನೇಡ್ ಬಂದು ಕಾಲ ಹತ್ರ ಬೀಳುತ್ತೆ. ಆ ಗ್ರೆನೇಡ್ ಡಿಸೈನ್ ಹೇಗಿರುತ್ತೆ ಅಂದ್ರೆ, ಅದಕ್ಕೊಂದು 4 ಸೆಕೆಂಡ್ ಟೈಮ್ ಆಗಿರುತ್ತೆ. ನೀವು ಪಿನ್ ತೆಗಿತೀರಾ, ಎಸಿತೀರಾ, ಎಸೆದ ತಕ್ಷಣ ಬ್ಲಾಸ್ಟ್ ಆದ್ರೆ ಹೆಸರಿಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಪಿನ್ ತೆಗೆದು ಎಸೆಬೇಕು, ಎಸೆದಲ್ಲಿ ಬಿದ್ದು ಒಂದು 3-4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಜನಕ್ಕೆ ಪೆಟ್ಟು ಬೀಳಬೇಕು ಅಂತ. ಅದ್ರ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಅಂದ್ರೆ ಗ್ರೆನೇಡ್ ಏನಾದರೂ ಸಿಡಿದ್ರೆ ಅಕ್ಕಪಕ್ಕ ಇದ್ದಂತ ಸುಮಾರು 10 ಮೀಟರ್ ಚಿದ್ರೆ ಆಗುತ್ತೆ. ಅಂತ ಗ್ರೆನೇಡ್ ಬಂದು ಕಾಲ ಹತ್ರ ಬೀಳುತ್ತೆ. ನನಗೆ ಅವಕಾಶ ಎದ್ದು ಓಡ್ಲಿಕ್ಕಾಗಲ್ಲ ಅವಾಗ, ಯಾಕೆಂದ್ರೆ ಎದ್ದು ಓಡಕ್ ಹೋದ್ರೆ ಮೇಲೆ ಕುತ್ಕೊಂಡು ಕಾಯ್ತಾ ಇದ್ದಾರೆ, ಗುಂಡು ಹೊಡಿತಾರೆ. ಎಲ್ ಶೇಪ್ ಬಂಕರ್ ಇದೆ. ನಾನು ಒಂದು ಕಡೆ ಇದ್ರೆ ನನ್ನ 2 ಜವಾನ್ಸ್ ಕಡೆ ಕುತ್ಕೊಂಡಿದ್ದಾರೆ, ಅವ್ರ ಕಡೆಗೆ ನನ್ನ ಕಾಲಿಂದ ಆ ಹ್ಯಾಂಡ್ ಗ್ರೆನೇಡ್ ಹೇಗೆ ಓದಿರಿ, ಮನಸ್ಸು ಒಪ್ಪಲ್ಲ. ಹಾಗಾಗಿ ಅದನ್ನ ನಮ್ಮ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ, ನೀವು ಏನೇ ಮಾಡ್ಬೇಕಾದ್ರೂ ಆ 4 ಸೆಕೆಂಡ್ ಮಾಡಬೇಕು ಅಂತ. ಆ 4 ಸೆಕೆಂಡ್ ಅಲ್ಲೇ ನಾನು ಉಪಯೋಗಿಸ್ಕೋಬೇಕಂತ ಆ ಗ್ರೆನೇಡ್ನ ಎತ್ಕೊಂಡೆ ವಾಪಸ್ ಎಸೆಲಿಕ್ಕೆ ಹೋದೆ. ಇಮ್ಯಾಜಿನ್ ಮಾಡಿ, ನೀವು ಯಾವುದೋ ಒಂದು ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತೀರಾ ಅಂದ್ರೆ ಎಷ್ಟು ದೂರ ಓಡೋಗ್ತೀರ. ಆ ಲೈವ್ ಗ್ರೆನೇಡ್ ಅದನ್ನ ಎತ್ಕೊಂಡು ವಾಪಸ್ ಎಸೆಲಿಕ್ಕೆ ಹೋದೆ. ನೀವೇನಾದ್ರೂ ಒಂದು ಕಲ್ಲನ್ನ ಚೆಂಡನ್ನ ಎಸಿಬೇಕಂದ್ರೆ ನಿಮಗೆ ಪ್ರಾಪರ್ ಕೈ ಸ್ವಿಂಗ್ ಸಿಕ್ಕರೆ ತಾನೇ ಹೋಗೋದು. ಬಟ್ ನನಗೆ ಆ ಸ್ವಿಂಗ್ ಸಿಗಲಿಲ್ಲ, ಯಾಕಂದ್ರೆ ನಾನು ಒಂದು ಚಿಕ್ಕ ಕನ್ಸ್ಟೆಂಟ್ ಸ್ಪೇಸ್ ಅಲ್ಲಿ ಕೂತ್ಕೊಂಡಿದ್ದೆ. ಎತ್ಕೊಂಡೆ ವಾಪಸ್ ಎಸೆಲಿಕ್ಕೆ ಹೋದೆ. ಅನ್ಫಾರ್ಚುನೇಟ್ ಬಂಡೆಗಲ್ಲಿ ಬಡಿತು, ಉಳ್ಳಿ ಬಂದು ಮತ್ತೆ ನಾನು ಕಾಲ ಹತ್ರ.
ಆ ಒಂದು 4 ಸೆಕೆಂಡಲ್ಲಿ ಒಂದು 2-3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 1 ಸೆಕೆಂಡಲ್ಲಿ ನಾನು ಹತ್ರ ಇದ್ದೀನಿ. ನಾನು ಇದನ್ನೇ ಬಣ್ಣಿಸಿ ವರ್ಣಿಸಿ ಏನು ಹೇಳ್ತಾ ಇಲ್ಲ. ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಆ ಗ್ರೆನೇಡ್ ಹೇಗೆ ಬಂದು ಬೀಳ್ತಲ್ಲ ತುಂಬಾ ಕ್ಲಿಯರ್ ಆಗಿ ನೆನಪಿದೆ ನಾನು. ನಿಮಗೆಲ್ಲ 1 ಸೆಕೆಂಡ್ ಅಂದ್ರೆ ಏನು ಸಮಯ, ಅದು ಏನು ಮಹಾ ಸಮಯ ಅನ್ಬೋದು. ಬಟ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ಸ್ ಇನ್ ಮ್ಯಾಟರ್ ಆಫ್ ಲೈಫ್ ಅಂಡ್ ಡೆತ್, ಈವನ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಮ್ಯಾಟರ್ಸ್. ಆ ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲಿ ನನಗೆ ಅನಿಸ್ತಾ ಇದೆ, ನನಗೆ ಎಲ್ಲ ಕಡೆ ಫ್ಲಾಶ್ ಆದಂಗೆ ಆಗ್ತಿದೆ. ನನ್ನ ಬಾಲ್ಯ, ನನ್ನ ಸ್ಕೂಲು, ನನ್ನ ಕಾಲೇಜು, ನಮ್ಮ ತಂದೆ ತಾಯಿ ಮುಖ ಎಲ್ಲ ಬಂದು ಫ್ಲಾಶ್ ಆದಂಗೆ ಆಗ್ತಿದೆ. ಆ ಸಮಯದಲ್ಲಿ ನಾನು ಅನ್ಕೊಂತಿದ್ದೀನಿ, ನೀನು ಸತ್ತ ನಂತರ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ ಇನ್ನೇನು 1 ಸೆಕೆಂಡಲ್ಲಿ. ನೀನು ಸತ್ತ ನಂತರ ನಿಮ್ಮ ತಂದೆ ತಾಯಿ ಗೊತ್ತಾಗ ಹಾಗೆ ಆಗುತ್ತೆ, ಅವ್ರು ಬೇಜಾರು ಮಾಡ್ಕೊಳ್ಳೋದು ಸಹಜ. ಬಟ್ ನಾನು ಹೀಗೇನಾದರೂ ಕೂತ್ಕೊಂಡೆ, ಗ್ರೆನೇಡ್ ಬ್ಲಾಸ್ಟ್ ಆದರೆ ಮೇಲಿನ ಭಾಗ ಎಲ್ಲ ಛಿದ್ರ ಆದರೆ ಮನೆಗೆ ವಾಪಸ್ ನವೀನ್ ಏನಂತ ಕಳಿಸ್ತಾರೆ. ಛಿದ್ರ ಆದಂಥ ಕೆಲವೊಂದಿಷ್ಟು ಎಲುಬು ತುಂಡುಗಳನ್ನ, ಮಾಂಸ ತುಂಡುಗಳನ್ನ ಬ್ಯಾಗಲ್ಲಿ ಹಾಕಿ ಒಣಿಚಿದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ನ ಕ್ಷಮಿಸ್ತಾರ? ಒಂದು ಪಕ್ಷ ಅವರು ನನ್ನ ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡ್ಬಾರ್ದ ಅಂತ ದೇವರಲ್ಲಿ ಒಂದೇ ಒಂದು ಬೇಡಿಕೆ ಇಟ್ಟೆ. ದೇವರಿಗೆ ನಾನು ಸಾಯ್ತಿದ್ದು ಗೊತ್ತು, ಬಟ್ ನನ್ನ ಮುಖ ಇಂಟ್ಯಾಕ್ಟ್ ಆಗಿರಲಿ, ಮುಖ ಸರಿಯಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ. ಆ ಬಂಡೆಗಲ್ಲು ಮತ್ತೆ ಬಂಕರ್ ಎಂಡ್ ತುದಿಯಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಅಲ್ಲಿ ರೈಟ್ ಸೈಡ್ ಜಿಗಿದೆ. ಆ ಜಾಗ ಕಡಿಮೆ ಇರೋದ್ರಿಂದ ಮೇಲಿನ ಭಾಗ ಬಂಡೆಗಲ್ಲಿ ಹಿಂದೋಯ್ತು, ಕಾಲು ಹೊರಗಡೆ ಉಳ್ಕೊಂಡು. ಆ ಬ್ಲಾಸ್ಟ್ ಹೆಂಗಾಯ್ತು ಆಮೇಲೆ ಅಂತಂದ್ರೆ ನಿಮ್ಗೇನಾದ್ರೂ ಬೇಗ ಮುಂದಿನ ಒಂದು 15 ಸೆಕೆಂಡ್ ನನಗೆ ಗೊತ್ತಾಗಲಿಲ್ಲ. ನಾನು ಬದುಕಿದೀನೋ ಸತ್ತಿದ್ದೀನೋ ಏನು ಗೊತ್ತಾಗ್ತಾ ಇಲ್ಲ. ನಾನಿದ್ದಂಥ ಬಂಕರ್ ಫುಲ್ ಬಿದ್ದು ಹೋಗ್ಬಿಟ್ಟಿದೆ. ಕಿವಿಯಲ್ಲಿ ಗೂಳ್ಗುಟ್ಟ ಸೌಂಡ್ ಅಂತ ಹೇಳ್ತೀವಲ್ಲ, ಅದಾಗ್ತಿದೆ. ಸ್ಮೆಲ್ ಆಫ್ ಕಾರ್ಡೈಡ್, ಸ್ಮೆಲ್ ಆಫ್ ಬರ್ನ್ ಫ್ಲೆಶ್ ಬರ್ತಾ ಇದೆ. ಒಂದು 15 ಸೆಕೆಂಡ್ ಏನು ಗೊತ್ತಾಗಿಲ್ಲ. ಆ 15 ಸೆಕೆಂಡ್ ನಂತರ ನನಗೆ ಏನು ಅನಿಸ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಹತ್ರ ಓಡ್ ಬರ್ತಾ ಇದೆ ಆ ಟೀಮ್, ನಮ್ಮನ್ನ ಅಟ್ಯಾಕ್ ಮಾಡ್ಬೇಕಂತ. ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮಾತನ್ನ ಕೇಳಿದ್ದು, ಯಾವುದೋ ನಮ್ಮ ಒಬ್ಬ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡಿ ಮೇಲ್ಗಡೆ ಬರ್ತಾ ಇದ್ದಾರೆ. ಬಂದು ಆ ಪಾಕಿಸ್ತಾನದವ್ರ ಕಡೆ ಫೈರ್ ಮಾಡ್ತಾ ಬಂದು ನಿಂತ್ಕೊಂತಾರೆ. ನನಗೆ ಏನೋ ಒಂದು ಸ್ವಲ್ಪ ಪೋಸ್ಟ್ ಬರ್ತಾ ಇದೆ, ಅಲ್ಲಿದ್ದಂಥ ಡಸ್ಟ್ ಫುಲ್ ಸೆಟ್ಲ್ ಆಗ್ತಿದೆ. ಅವ್ರು ಮೊದಲನೇ ಮಾತು ಹೇಳಿದ್ದು, ನವೀನ್ ತು ಡರ್ನಾ ನೈನ್ ಆಗಿ ಅವನಿಗೆ ಹೆದರ್ಬೇಡ, ನಾನು ಬಂದಿದ್ದೀನಿ ಅಂತ. ನಾನು ಕಣ್ಬಿಟ್ಟು ನೋಡಿದ್ರೆ ಎದುರಿಗೆ ಕ್ಯಾಪ್ಟನ್ ವಿಕ್ರಮ್ ಹತ್ರ ನಿಂತ್ಕೊಂಡಿರ್ತಾರೆ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಈ ಒಂದು ಶೇರ್ಷಾ ಅಂತ ಒಂದು ಮೂವಿ ಬಂದಿದ್ದು ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ಆ ಶೇರ್ಷಾ ಮೂವಿದಲ್ಲಿ ಈ ಒಂದು ಸನ್ನಿವೇಶವನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ನನಗೆ ಹೇಗೆ ಪೆಟ್ಟು ಬೀಳುತ್ತೆ, ಅವ್ರು ಬಂದು ಹೇಗೆ ನನ್ನನ್ನು ರೆಸ್ಕ್ಯೂ ಮಾಡ್ತಾರೆ ಅಂತ. ಅಲ್ಲಿಂದ ನನ್ನನ್ನು ಎಳ್ಕೊಂಡು ಹೋಗ್ತಾರೆ. ಸುಮಾರು ಒಂದು 115 ಮೀಟರ್ ಎಳ್ಕೊಂಡೋಗಿ, ನೀನು ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಮುಂದೆ ಮೇಲೆ ಬಿದ್ದುವನ್ನ ಹೊರಿಸ್ತೀನಿ ಅಂತ ಅವ್ರ ಮೇಲೆ ಹೋಗ್ತಾರೆ. ನಾನು ಕೆಳಗೆ ತಗೊಳಕ್ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ಒಂದು 150 ಮೀಟರ್ ಕ್ರಾಲ್ ಮಾಡಿದೆ. ಒಂದು ಬಂಡೆಗಲ್ಲಿ ಹಿಂದೆ ಬಂದು ಕುತ್ಕೊಂಡು ನನಗೆ ಏನಾಗಿದೆ ಕಾಲ ಅಂತ ನೋಡ್ಕೊಳ್ಳೋಣ ಅಂತ ಹಿಂತಿರುಗಿ ನೋಡಿದ್ರೆ, ನಾನು ಎಲ್ಲೆಲ್ಲಿಂದ ನನ್ನ ಕಾಲನ್ನ ಎಳ್ಕೊಂಡ್ ಬಂದಿದ್ನೋ ಅಲ್ಲಿ ಫುಲ್ ರಕ್ತದ ಮಾರ್ಕ್ ನಾನು ಕಾಣ್ತಾ ಇದೆ. ನನ್ನ ಬಲಗಾಲ್ ಫುಲ್ ಜೋದಾಡ್ತಾ ಇದೆ. ಯಾರಾದ್ರೂ ಎಳೆದಿದ್ರೆ ಕಿತ್ಕೊಂಡ್ ಬಂದ್ಬಿಡ್ತಿತ್ತು ಏನೋ. ಆ ಪರಿಸ್ಥಿತಿಯಲ್ಲಿ ನಮ್ಮ ಸೈನಿಕನೊಬ್ಬ ಬಂದು ನನ್ನನ್ನು ಹೆಗಲ ಮೇಲೆ ಹೊತ್ಕೊಂತಾನೆ. ಹೆಗಲ ಮೇಲೆ ಹೊತ್ಕೊಂಡು ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿ ಓಡ್ತಾ ಇದ್ದಾನೆ. ಅವಾಗ ಪಾಕಿಸ್ತಾನದವ್ರು ಫೈರ್ ಮಾಡೋದು ನನಗೆ ಕಾಣಿಸ್ತಾ ಇದೆ. ಆ ಫೈರ್ ಬಂದ ಮಣ್ಣಲ್ಲಿ, ಐಸಲ್ಲಿ ಸಿಡಿದು ಅದು ಛಿದ್ರ ಆಗ್ತಾ ಇದೆ, ಕಾಣ್ತಾ ಇದೆ. ನಿಮ್ಗೆ ಆ ಸಮಯದಲ್ಲಿ ಗೊತ್ತಾಗಲ್ಲ ಏನು ಸಾಧ್ಯ ಏನು ಅಸಾಧ್ಯ ಅಂತ. ಆದರೂ ಕೂಡ ನಾನು ಹೊತ್ಕೊಂಡು ಓಡ್ತಿದ್ದೇನೆ. ಒಂದು ಬಂಡೆಗಳಿಂದ ಬೀಳ್ತಾ ಇದ್ದೇನೆ, ಎದ್ದೇಳ್ತಾನೆ, ಮತ್ತೆ ಓಡ್ತಾನೆ. ಯಾಕಂದ್ರೆ ಅವ್ನು ಬುಲೆಟ್ ಫೈರ್ ಮಾಡ್ತಾರಿಂದ ಜಲ್ದಿ ಓಡ್ಬೇಕಾಗುತ್ತೆ. ಅವನು ಓಡಿ ಈ ತರ ಬಿದ್ದು ಎದ್ದು ಮತ್ತೆ ಹೊತ್ಕೊಂಡು ಓಡ್ಬೇಕಾದ್ರೆ ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ. ನಾನು ಕಾಲಿನ ಕಟ್ಟಾಗಿ ಕೆಳಗೆ ಬಿದ್ಬಿಟ್ರೆ ಅದನ್ನ ತಗೊಂಡು ಹೋಗೋಣ, ಕೆಳಗಡೆ ಹೋಗಿ ಡಾಕ್ಟ್ರಿಗೆ ಕೊಟ್ಟು ಏನಾದ್ರು ಮಾಡಿ ಹೊಲಿಯಪ್ಪ ಅಂತ ಹೇಳೋಣ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅವಾಗ ಏನ್ ಸಾಧ್ಯ ಏನು ಅಸಾಧ್ಯ. ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು ನನಗೆ ರಾತ್ರಿ ಕೆಳಗೆ ಕರ್ಕೊಂಡ್ ಬಂದಾಗ ರಾತ್ರಿಯೇ ಹೋಗ್ತೀನಿ. ಸುಮಾರು ಇನ್ಫೆಕ್ಷನ್ ಆಗಿದೆ, ಬ್ಲಡ್ ಲಾಸ್ ಆಗಿದೆ. ಅವಾಗ ಕೆಳಗಡೆ ಬಂದ ತಕ್ಷಣ ಡಾಕ್ಟರ್ ನೋಡಿ, ನಿನ್ನ ಡೇಂಜರಸ್ಲಿ ನೀನು ಬದುಕ್ತಿಯೋ ಸಾಯ್ತೀಯೋ ಗೊತ್ತಿಲ್ಲ, ನಿನಗೆ ಅರ್ಲಿಯೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ ಅಂದ್ರೆ ನಾಳೆ ಬೆಳಗ್ಗೆ ನಿನ್ನ ಹೆಲಿಕಾಪ್ಟರ್ ಬಂದು ನಿನ್ನನ್ನು ಉದಂಪುರಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಒಂದು ಸೆಡೆಟಿವ್ ಹಾಕಿ ಮಲಗಿಸ್ಬಿಡ್ತಾರೆ. ಬೆಟ್ಟದ ಮೇಲೆ ಹಿಂಗೆ ನಡೀತಾ ಇದೆ ನನಗೆ ಗೊತ್ತಿಲ್ಲ. ಬೆಳಗಿನ ಜಾವ ಆಗುತ್ತೆ, ಹೆಲಿಕಾಪ್ಟರ್ ಬಂದಿದೆ ನನ್ನನ್ನು ಉದಂಪುರಿಗೆ ಕರ್ಕೊಂಡು ಹೋಗಲಿಕ್ಕೆ. ನನ್ನ ನರ್ಸಿಂಗ್ ಅಸಿಸ್ಟೆಂಟ್ ಜೊತೆ ಬಂದು ಹೆಲಿಕಾಪ್ಟರ್ ಇದರಲ್ಲಿ ಸ್ಟ್ರೆಚರ್ ಅಲ್ಲಿ ಮಲಗಿಸ್ತಾರೆ. ಹೆಲಿಕಾಪ್ಟರ್ ಅಲ್ಲಿ ಲೋಡ್ ಮಾಡ್ತಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ ಸ್ವಲ್ಪ ಮುಂದೆ ಹೋಗಿರುತ್ತೆ. ಅವಾಗ ನರ್ಸಿಂಗ್ ಅಸಿಸ್ಟೆಂಟ್ ಹೇಳ್ತಾರೆ, ಸಾಬ್ ಡಾಕ್ಟರ್ ನೀವು ಒಪ್ಪಿಸಿ ಮನಾಕಿ, ಡಾಕ್ಟರ್ಗೆ ಎದ್ದೇಳ್ಬೇಡ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿಮ್ಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಇನ್ನೂ ಗೊತ್ತಿಲ್ಲ, ಎಕ್ಸ್ರೇ ಎಲ್ಲ ಆಗಿಲ್ಲ, ಎದ್ದೇಳ್ಬೇಡ ಅಂತ ಹೇಳಿದ್ರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ. ಎಂಥ ಒಂದು ಅದ್ಭುತವಾದ ಸನ್ನಿವೇಶ ಅದು ಅಂತಂದ್ರೆ ಬಂಧುಗಳೇ. ಅವಾಗ ನಾನು ಅನ್ಕೊಂಡೆ, ನವೀನ್ ನೀನು ಸಾಯ್ತೀಯೋ ಬದುಕ್ತೀಯೋ ದಟ್ ಈಸ್ ನಾಟ್ ಇಂಪಾರ್ಟೆಂಟ್, ಅದು ಮುಖ್ಯ ಅಲ್ಲ. ನಿನಗೆ ಭಾರತ ಸೇನೆ ಏನೊಂದು ಟಾಸ್ಕ್ ಅನ್ನ ಕೊಡ್ತಿತ್ತು, ಅದು ಮಿಷನ್ ಹ್ಯಾಸ್ ಬಿನ್ ಅಕಾಂಪ್ಲಿಷ್, ಅದು ಸಾರ್ಥಕವಾಗಿದೆ ಅಂತ ಎದ್ದು ಕೂತ್ಕೊಂಡೆ. ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿ ಮಲಗ್ತಾ ಇದ್ದೆ.
ಮಲಗಬೇಕಾದ್ರೆ ಆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ ಹೇಳ್ತಾರೆ, ಸಾಬ್ ಇದನ್ನ ನಾವೊಂದು ದೊಡ್ಡ ತ್ಯಾಗ, ಒಂದು ದೊಡ್ಡ ಬಲಿದಾನ ಕೊಡ್ಬೇಕಾಗಿ ಬಂತು ಅಂತ. ನಾನು ಕೇಳಿದೆ, ಏನಪ್ಪ ಅದು ಬಲಿದಾನ, ಏನು ಕೊಡ್ಬೇಕಾಗಿ ಬಂತು ಅಂತ. ಅವಾಗ ಅವ್ನು ಹೇಳ್ತಾನೆ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಇಲ್ಲ ಸರ್ ಅಂತ. ಒಂದು ಸೆಮಿ ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದೆ ಅನ್ಸುತ್ತೆ, ಅವಾಗ ಅನ್ಕಾನ್ಶಿಯಸ್ ಆಗಿದೆ. ಅಲ್ಲಿಂದ ನನ್ನ ಶ್ರೀನಗರಕ್ಕೆ ಉಧಂಪುರಿಗೆ ಕರ್ಕೊಂಡ್ಬರ್ತಾರೆ. ಉಧಂಪುರಲ್ಲಿ ಟ್ರೀಟ್ಮೆಂಟ್ ಆಗಲ್ಲ, ಯಾಕಂದ್ರೆ ಸುಮಾರು ಇನ್ಫೆಕ್ಷನ್ ಆಗ್ತಿದೆ. ಅಲ್ಲಿಂದ ಡೆಲ್ಲಿ ಕರ್ಕೊಂಡ್ಬರ್ತಾರೆ. ಡೆಲ್ಲಿಯಲ್ಲಿ ಸುಮಾರು 21 ತಿಂಗಳು ಹಾಸ್ಪಿಟಲ್ ಇದ್ದೆ. 8 ಮೇಜರ್ ಸರ್ಜರಿ ಆಗಿದೆ. ಅದಾದ ನಂತರ ನನ್ನನ್ನು ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಮೆಡಿಕಲಿ ಡಿಸ್ಚಾರ್ಜ್ ಮಾಡ್ತಾರೆ ನನ್ನನ್ನು. ಆ ಡಿಸ್ಚಾರ್ಜ್ ಮಾಡಿದಾಗ ನನಗೆ ಹೇಳಿರ್ತಾರೆ ಡಾಕ್ಟರ್, ನೀವಿನ ಸಪೋರ್ಟ್ ಇಲ್ಲದೆ ನಿಮ್ಮ ಜೀವನ ಪರ್ಯಂತ ಓಡಾಡಕ್ಕಾಗಲ್ಲ ಅಂತ. ಅವಾಗ ನಾನು ಹೊರಗೆ ಬಂದಾಗ ಕೈಯಲ್ಲಿ 2 ಕೋಲು, ಮೊಣಕಾಲವರೆಗೂ ಶೂ ಇತ್ತು. ನೀವು ಜೀವನ ಪರ್ಯಂತ ಓಡಾಡಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅಲ್ಲಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದೆ, ಬೆಂಗಳೂರಿಂದ ಹುಬ್ಳಿಗೆ ಹೋದೆ. ಆ ಥ್ರೂ ಔಟ್ ದ ಜರ್ನಿ ನನಗೆ ಒಂದೇ ಒಂದು ಅನಿಸ್ತಾ ಇತ್ತು, ನಾನು ನೀವೆಲ್ಲ ಹೇಗೆ ಇಂಡಿಪೆಂಡೆಂಟ್ ಆಗಿದ್ರು ಹಾಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಸುಮಾರು ಕಷ್ಟಪಟ್ಟೆ, ಫಿಸಿಯೋಥೆರಪಿ ಮಾಡ್ತಾ ಇದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ, ಯೋಗ ಮಾಡ್ತಿದ್ದೆ. ಒಂದು ಸಮಯ ಹೇಗೆ ಬಂತು ಅಂದರೆ, ಒಂದು ಕೋಲ್ ಹಾಕಿದೆ, ಇನ್ನೊಂದು ಕೋಲ್ ತೆಗೆದು ಹಾಕಿದೆ, ಆಮೇಲೆ 2 ಬ್ರೇಸಸ್ ತೆಗೆದು ಹಾಕಿದೆ. ಒಂದು ವೇಳೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೆಲ್ಲ ಕಷ್ಟಪಟ್ಟು ನಾನೇನು ಓಡಾಡಲಿಕ್ಕೆ ಶುರು ಮಾಡಿದೆ. ಹೊರಗಿನ ಸಮಾಜದಲ್ಲಿ ನೋಡಿ ನನಗೆ ಬೇಜಾರಾಗ್ತಿತ್ತು, ಏನಪ್ಪ ಸಮಾಜ ಹಿಂಗಿದೆಯಲ್ಲ, ನಾನು ಹಿಂಗೆ ಕಿತ್ತಾಡ್ತಿದ್ದೀವಲ್ಲ, ಸಮಾಜದಲ್ಲಿ ಏನು ನಡೀತಾ ಇದೆ, ಇದನ್ನೆಲ್ಲ ನೋಡಿದಾಗ ಬೇಜಾರಾಗ್ತಿತ್ತು. ಬಟ್ ಒಂದು ಹೇಳ್ತೀನಿ, ನನ್ನ ಸರ್ವಿಸ್ ಇರ್ಬೋದು, ನನ್ನನ್ನು ನೀವು ಎಷ್ಟು ಅನ್ಫಾರ್ಚುನೇಟ್, ದುರಾದೃಷ್ಟ ಎಷ್ಟು ನವೀನ್ ನಿಂದು, ನೀನು 1 ವರ್ಷ ಟ್ರೈನಿಂಗ್ ಮಾಡ್ತೀಯಾ, 6 ತಿಂಗಳು ಸರ್ವಿಸ್ ಮಾಡ್ತೀಯಾ, 21 ತಿಂಗಳು ಹಾಸ್ಪಿಟಲ್ ಇರ್ತೀಯಾ, ಜೀವನ ಪರ್ಯಂತ ಕೊಂಡ್ಕೊಂಡು ಓಡಾಡಂಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನಷ್ಟು ಅದೃಷ್ಟವಂತ ಯಾರಿಲ್ಲ. ಈ ತಾಯಿನಾಡಿನಲ್ಲಿ ಹುಟ್ಟಿದ್ದು, ಕರ್ನಾಟಕದ ಭೂಮಿ ಮಣ್ಣಿನಲ್ಲಿ ಹುಟ್ಟಿದ್ದು, ಭಾರತಾಂಬೆಗೆ ಸರ್ವಿಸ್ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದೆ. ನನ್ನಷ್ಟು ಇದು ಅದೃಷ್ಟವಂತ ಯಾರಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ನಾನು ಹೇಳ್ತಾ ಇದ್ದೆ, ಈ ಥರ ಸಮಾಜ ನೋಡ್ಬೇಕಾದ್ರೆ ದುಃಖ ಆಗ್ತಿತ್ತಲ್ಲ. 20 ವರ್ಷದ ನಂತರ ಅಂದರೆ ನಾನು ಪೆಟ್ಟಿದ್ದು ಜುಲೈ 7, 1999 ಪೆಟ್ಟಿದ್ದು. ಅವತ್ತೇ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ತಿಳ್ಕೊಂಡಿದ್ದು. 20 ವರ್ಷದ ನಂತರ ಅಂದರೆ 7 ಜುಲೈ 2019 ನಾವು ಅದೇ ಬೆಟ್ಟಕ್ಕೆ ಹೋಗ್ತೀವಿ. ನಮ್ಮನ್ನು ಹೆಲಿಕಾಪ್ಟರ್ ಕರ್ಕೊಂಡು ಹೋಗಲು ಬಿಡ್ತಾರೆ. ನಮ್ಮ ಇಡೀ ಟೀಮಲ್ಲಿ ಇರುತ್ತೇವೆ. ಆ 16,000 ಅಡಿ ಎತ್ತರದಲ್ಲಿ ಭಾರತದ ಬಾವುಟವನ್ನ ರಾಜ್ಯಾಘೋಷವಾಗಿ ಹಾರಾಟದನ್ನ ಏನು ಕಂಡೆ ನಾನು, ಅದರ ಕೆಳಗೆ ನಿಂತುಕೊಂಡು ಸಲ್ಯೂಟ್ ಏನು ಮಾಡಿದೆ ಅನ್ಕೊಂಡು, ನಿನ್ನೂ ಒಂದು ಕಾರಣ, ನಿಂದು ಒಂದು ಸಣ್ಣ ಅಳಿಗೆ ಸೇವೆ ಇದೆ ಇದರಲ್ಲಿ ಅಂತ ಕೆಳಗೆ ಸಲ್ಯೂಟ್ ಏನು ಮಾಡಿದೆ. ಅವಾಗ ನಾನು ಅನ್ಕೊಂಡೆ, ನನ್ನ ಜೀವನ ಸಾರ್ಥಕ ಆಯಿತು, ಜೀವನದಲ್ಲಿ ನನಗೆ ಏನೂ ಬೇಡ ಅಂತ. ಬಂಧುಗಳೇ, 25 ವರ್ಷದ ಹಿಂದೆ ಈ ಸಮಯಕ್ಕಾಗಿ ಹೆಚ್ಚು ಕಡಿಮೆ ಯುದ್ಧ ಮುಗಿತಾ ಬಂದಿತ್ತು. ನಾನು ನನ್ನ ಯೂನಿಟಿನ ಬಗ್ಗೆ ಮಾತ್ರ ಹೇಳಿದೆ. ಸುಮಾರು ಯೂನಿಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಎಷ್ಟೋ ಜನಕ್ಕೆ ಬ್ರೇವೆಸ್ಟ್ ಆಫ್ ದ ಬ್ರೇವ್ ಅವಾರ್ಡ್ ಅಂತ ಯೂನಿಟ್ಗಳು ಸಿಕ್ಕಿದೆ. 4 ಪರಮವೀರ ಚಕ್ರ ಸಿಕ್ಕಿದೆ. ಸುಮಾರು ಯೂನಿಟ್ಸ್ ಅಡಿಷನ್ ಕೂಡ ಸಿಕ್ಕಿದೆ. ಆದರೆ ಎಂಥ ಒಂದು ಪಾಕಿಸ್ತಾನಿಗೆ ನಾವು ಪೆಟ್ಟು ಕೊಟ್ಟಿದ್ದೀವಿ ಅಂತಂದ್ರೆ 20 ವರ್ಷ ಆದರೂ ಕೂಡ ಇವತ್ತು ಹಿಂದಿರುಗಿ ನೋಡಕ್ ಆಗ್ತಾ ಇಲ್ಲ ಅಂತ. ಯಾವ ರೀತಿ ನಾವು ಹೇಗೆ ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ವೋ, ನಮ್ಮ ಪ್ಲಾನಿಂಗ್ ಹೇಗಿತ್ತು ಗೆಲ್ಲಬೇಕಂತ, ನಾವೊಂದಿಷ್ಟು ಬಂಕರ ಸಂಘಟನೆಗಳನ್ನ ಗೆದ್ದ ನಂತರ ನಾನು ನೋಡಿದ್ದೀನಿ, ಅವರು ಹಿಡಿದು ಓಡೋದಕ್ಕೆ ಹಗ್ಗವನ್ನ ಕಟ್ಟಿದ್ರು. ಅಂದ್ರೆ ಎಸ್ಕೇಪ್ ಪ್ಲಾನ್ ಅನ್ನ ರೆಡಿ ಇಟ್ಟಿದ್ರು. ನಾವು ವಿಕ್ಟರಿ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದ್ರೆ, ಅವ್ರು ಎಸ್ಕೇಪ್ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದ್ರು. ನಾನು ಕಾರ್ಗಿಲ್ ಯುದ್ಧ ಕೊನೆ ಮುಕ್ತಾಯವಾಗಿ ಹೇಳ್ತೀನಿ, ಕಾರ್ಗಿಲ್ ಯುದ್ಧ ಹೇಗೆ ಶುರು ಆಯಿತು ಅನ್ನೋದನ್ನ ಹೇಳಿದೆ. ನಮ್ಮ RJS ಸೈನಿಕರನ್ನ, ಅವರ ಸೈನಿಕರನ್ನ ಹೇಗೆ ಹೀಯಾನವಾಗಿ ಅವ್ರನ್ನ ಟಾರ್ಚರ್ ಮಾಡಿ ಕೊಂದ್ರು ಅನ್ನೋದನ್ನ ಹೇಳಿದೆ. ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿ, ನಾನು ಏನೋ ವರ್ಣಿಸಿ ಹೇಳ್ತಾ ಇಲ್ಲ. ಯೂಟ್ಯೂಬಲ್ಲಿ ಇವತ್ತು ಸರ್ಚ್ ಮಾಡಿದ್ರೆ 0.4875 ಕಾರ್ಗಿಲ್ ವಾರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಏನು ಸಿಗುತ್ತೆ ಯೂಟ್ಯೂಬಲ್ಲಿ ಅಂತಂದ್ರೆ, ಅವರ ನಮ್ಮ ಶತ್ರುಗಳ ಶವಗಳಲ್ಲಿ ಬಿದ್ದಿದ್ದು, ಪಾಕಿಸ್ತಾನಿ ಸೈನಿಕರ ಶವಗಳು ಏನು ಬಿದ್ದಿದ್ದು, ಅವ್ರನ್ನ ವಾಪಸ್ ಪಡೀಲಿಲ್ಲ. ನಾವು ಇವ್ರನ್ನ ತಗೊಂಡ್ಬಿಟ್ರೆ ನಮ್ಮ ಹೆಡ್ ಕೌಂಟ್ ಎಷ್ಟು ಜನ ಸತ್ತಿದ್ರೆ ಅಂತ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ ಒಂದನೇದು. ಆಮೇಲೆ ಇವರು ನಮ್ಮ ಸೈನಿಕರೇ ಎಲ್ಲ, ಇವರು ಆತಂಕವಾದಿಗಳು, ಹಾಗಾಗಿ ನಾವು ತಗೊಳಲ್ಲ ಅಂತಂದು ಹೇಳಿದ್ರು. ನಮಗೆ ಬಹಳ ಈಸಿ ಅಂತ ಅದನ್ನ ಎಲ್ಲರೂ ಕೆಳಗಡೆ ಗುಂಡಿಯಲ್ಲಿ ನಾವು ಬಿಸಾಕ್ಬಿಡ್ಬೋದಾಗಿತ್ತು, ಅವ್ರ ಕತ್ತನ್ನ ಕಡಿಬೋದಾಗಿತ್ತು. ನಾವು ಆ ರೀತಿ ಮಾಡಲಿಲ್ಲ. ನಾವು ಏನು ಮಾಡಿದ್ವಿ ಅಂದ್ರೆ, ಅದು ವಿಡಿಯೋ ಇದೆ, ನೀವು ನೋಡ್ಬೋದು. ಅವರ ಪದ್ಧತಿ ಪ್ರಕಾರ ಪಾಕಿಸ್ತಾನದ ಧ್ವಜವನ್ನ ಅವ್ರ ಮೇಲೆ ಹಾಕಿ, ಅವರ ಸಿದ್ಧಾಂತ, ಅವರ ಪದ್ಧತಿ ಪ್ರಕಾರ ಅವ್ರನ್ನ ದಫನ್ ಮಾಡಿದ್ವಿ. ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಭಾರತೀಯ ಸೇನೆ
ಬರೀ ಬಲಿಷ್ಠವಾಗಿದೆ, ಬರೀ ಆಧುನಿಕ ಹತ್ಯಾರಗಳಿದೆ, ಆಧುನಿಕ ವೆಪನ್ಗಳಿದೆ. ನಮ್ಮ ಸಂಖ್ಯೆ, ಭಾರತೀಯ ಸೈನ್ಯ ಸಂಖ್ಯೆ ಜಾಸ್ತಿ ಇದೆ ಗೆಲ್ಲಲ್ಲ. ನಾವು ಯಾಕೆ ಗೆಲ್ತೀವಿ ಅಂತಂದ್ರೆ ನಾವು ಯಾವತ್ತೂ ಕೂಡ ನೈತಿಕತೆಯಿಂದ ಹೋರಾಡ್ತೀವಿ. ಅದಕ್ಕೆ ಮಾತ್ರ ಕೊನೆಯದಾಗಿ ಕಾರ್ಗಿಲ್ ಯುದ್ಧದಲ್ಲಿ ನಿಮ್ಗೆಲ್ಲರಿಗೂ ನೆನಪಿರಲಿ, 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. 527 soldiers sacrificed their lives. Not small numbers by any count. 1300ಕ್ಕೂ ಹೆಚ್ಚು ಜನ ಪೆಟ್ಟು ಬಿದ್ದಿದೆ. ಎಷ್ಟೋ ಜನ ಅದರಲ್ಲಿ ಇವತ್ತಿಗೂ ಕೂಡ ಹಾಸಿಗೆಯಿಂದ ಇದ್ದಿಲ್ಲ. ಇದು ಚಪ್ಪಾಳೆ, ಇದರ ಸನ್ಮಾನ ಏನಾದರೂ ಸಲ್ಲಬೇಕಾಗಿದ್ರೆ ಕ್ಯಾಪ್ಟನ್ ನವೀನ್ ನಾಗಪ್ಪಗಲ್ಲ, ಆ 527 ಜನ ಈಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರೆ ಹಾಗೂ ಕುಟುಂಬ ವರ್ಗದವರಿಗೆ ಸಲ್ಲಬೇಕಾಗಿದೆ. ಯಾವಾಗ ದೇಶದ ಮೇಲೆ ಸಂಕಟ ಬರುತ್ತೋ ಅವಾಗ ಈ ದೇಶದ ಸೈನಿಕ ಎದ್ದು ನಿಂತ್ಕೊಂತಾನೆ, ತನ್ನ ಪ್ರಾಣವನ್ನ ಕೊಡಕ್ಕೆ ಹಿಂಜರಿಯಲ್ಲ. ಅವನು ವಾಪಸ್ ಏನನ್ನೂ ಬಿಡಲ್ಲ. ಮಾಜಿ ಸೈನಿಕರಿದ್ದಾರೆ, ಅವ್ರನ್ನ ಕೇಳಿ ನೋಡಿ, ನಾನು ಇನ್ನೂ ಏನು ಕೊಡಬಹುದು, ಈ ಸೊಸೈಟಿಗೆ ಹೆಲ್ಪ್ ಮಾಡಬಹುದು ಅನ್ನೋದನ್ನ ಕೇಳ್ತಾರೆ ಹೊರತು ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಿದವ್ರು ನಾವಲ್ಲ. ಬಟ್ ನಾನೊಬ್ಬ ಮಾಜಿ ಸೈನಿಕನಾಗಿ, ಮಾಜಿ ಯೋಧನಾಗಿ ಒಂದು ಸಣ್ಣ ಬೇಡಿಕೆಯನ್ನು ಇಡ್ತೀನಿ. ನೀವು ಬೆಳಗ್ಗೆ ಎದ್ದೇಳ್ತೀರಾ, ಪೂಜೆ ಮಾಡ್ತೀರಾ, ಪೂಜೆ ಮಾಡ್ಬೇಕಾದ್ರೆ ಏನ್ ಕೇಳ್ಕೊಂತೀರಾ? ದೇವರೇ ನನ್ನನ್ನು ಚೆನ್ನಾಗಿಟ್ಟಿರು, ನನ್ನ ಆರೋಗ್ಯ ಚೆನ್ನಾಗಿಟ್ಟಿರು, ನನ್ನ ಕುಟುಂಬ ವರ್ಗದವ್ರನ್ನ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊಂತೀರಲ್ಲ. ಅದ್ರ ಜೊತೆ ಒಂದು ಸಾಲನ್ನ ನೀವು ಜೋಡಿಸ್ಕೊಬೋದಲ್ಲ. ಈ ದೇಶದ ಸೈನಿಕ ಗಡಿಯಲ್ಲಿ ತುಂಬಾ ಕಷ್ಟಪಡ್ತಾ ಇರ್ತಾರೆ, ಅವ್ರಿಗೂ ಕೂಡ, ಅವರ ಕುಟುಂಬ ವರ್ಗದವ್ರಿಗೂ ಕೂಡ ದೇವರೇ ಚೆನ್ನಾಗಿಟ್ಟಿರು ಅಂತ ಬೇಡ್ಕೊಂಡಿದೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ನಾವು ಟು ದೆಮ್ ಅಂತ ಹೇಳ್ತಾರೆ. 527 ಜನ 25 ವರ್ಷದ ಹಿಂದೆ ನಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಅದನ್ನ ನಾವು ಏನಾದರೂ ಅವರಿಗೆ ವಾಪಸ್ ಏನಾದರೂ ಕೊಡಬೇಕಾಗಿದ್ರೆ ಈ 26 ಜುಲೈಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ಅವರು 527 ಜನ ಮತ್ತು ಅವರ ಕುಟುಂಬ ವರ್ಗದನ್ನ ನೆನೆಸ್ಕೊಂತೀನಿ ಅನ್ನೋ ನಂಬಿಕೆಯಿಂದ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಂದು ಸಲ ನನ್ನ ಯೂನಿಟಿನ ವಾರದರೇ ಆದಂತಹ ದುರ್ಗೆ ಮಾತಾ ಕಿ ಜೈ ಅಂತ ಕೂಗನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ದುರ್ಗೆ ಮಾತಾ ಕಿ, ದುರ್ಗೆ ಮಾತಾ ಕಿ, ದುರ್ಗೆ ಮಾತಾ ಕಿ ಜೈ ಹಿಂದ್. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.